ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾದಂತಹ ಹರೀಶ್ ಪೂಂಜಾರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಯುತ ಸಿ.ಟಿ. ರವಿಯವರು, ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ, ಇವರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದೇ ರೀತಿ ಎಲ್.ಎಚ್. ಮಂಜುನಾಥರವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಪ್ರತಾಪ್ ಶಿವನಾಯಕರವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಕಾಳಜಿ ಈ ಒಕ್ಕೂಟದ ಈ ವ್ಯವಸ್ಥೆಯ ಸದಸ್ಯರಾದಂತಹ ಶರತ್ ಕೃಷ್ಣ ಪಡವೆಟ್ಟಾಯ, ಶ್ರೀ ಲ್ಯಾನ್ಸಿ ಪಿಂಟೋ, ಶ್ರೀ ಗಣೇಶ್ ಗೌಡ, ಜಯಕರ್ ಶೆಟ್ಟಿ, ಶಶಿಧರ್ ವಿ ಶೆಟ್ಟಿ, ಡಾಕ್ಟರ್ ಗೋಪಾಲಕೃಷ್ಣ, ಶ್ರೀ ಪ್ರವೀಣ್ ಜೈನ್, ನಾಗರಿಕರು ಪಟ್ಟಂತಹ ದುಃಖ, ದುಗುಡ, ದುಮ್ಮಾನಗಳನ್ನು ನೋಡಿ ಬೇಸತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಇನ್ನು ಹೇಗೆ ನಮ್ಮ ಬದುಕನ್ನ ಸಾಗಿಸಬೇಕು ಎಂದು ಹತಾಶೆಯಾಗಿದ್ದಂತಹ ಎಲ್ಲ ಬಂಧುಗಳ, ಭಗಿನಿಯರ ಸಹಕಾರಕ್ಕಾಗಿ ಮತ್ತೊಮ್ಮೆ ನವ ಬೆಳ್ತಂಗಡಿಯ ನಿರ್ಮಾಣವಾಗಬೇಕು, ನೊಂದವರ ಪಾಲಿಗೆ ನಾವೆಲ್ಲರೂ ಕೂಡ ಸಾಂತ್ವನದ ನುಡಿಗಳೊಂದಿಗೆ ಸಹಾಯ ಹಸ್ತವನ್ನ ಚಾಚಬೇಕು ಹೇಳುವಂತಹ ಒಂದು ಕಳಕಳಿಯಿಂದ, ಕಾಳಜಿಯಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಶಾಸಕರಾಗಿದ್ದರೂ ಕೂಡ ಜನನಾಯಕನಾಗಿ ರೂಪುಗೊಳ್ತಾ ಇರುವಂತಹ ಮಾನ್ಯ ಹರೀಶ್ ಪೂಂಜಾರ್ ಅವರ ಒಂದು ದೂರಗಾಮಿ ದೃಷ್ಟಿಯ ಪ್ರತಿಫಲವೇ ಕಾಳಜಿ. ಗಂಜಿ ಕೇಂದ್ರ ಅಂತ ಹೇಳಿ ಕರೆಯಲ್ಪಡುವಂತಹ ಕೇಂದ್ರಗಳಿಗೆ ಕಾಳಜಿ ಕೇಂದ್ರ ಹೇಳುವಂತಹ ಮರುನಾಮಕರಣವನ್ನ ಮಾಡಿ ಪ್ರತಿಯೊಂದು ಜನರಿಗೂ ಕೂಡ ನೊಂದವರಿಗೆ ಕಾಳಜಿಯನ್ನ ತೋರ್ಪಡಿಸಬೇಕು ಹೇಳುವಂತಹ ಒಂದು ಸುಂದರ ಕಲ್ಪನೆಯೊಂದಿಗೆ ಈ ಕಾಳಜಿ ಹೇಳುವಂತಹ ಯೋಚನೆಯನ್ನ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ರೂಪಿಸುವಂತಾಯಿತು. ಬೆಳ್ತಂಗಡಿ ತಾಲೂಕಿನಲ್ಲಿ ತಮ್ಮದೇ ಆದಂತಹ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ಎಲ್ಲ ಸಾಧಕರು ಮಾನ್ಯ ಹರೀಶ್ ಪೂಂಜಾರ್ ಅವರ ಕೋರಿಕೆಯಂತೆ ನಾವೆಲ್ಲರೂ ಕೂಡ ಒಂದು ಕಡೆ ಕುಳಿತು ಚರ್ಚಿಸಿ ಮಾತನಾಡಿದಾಗ ನಾವೆಲ್ಲರೂ ಸೇರಿ ಬೆಳ್ತಂಗಡಿ ತಾಲೂಕಿಗೆ ಏನಾದರೂ ಒಂದು ಅಥವಾ ನೊಂದವರ ಪಾಲಿಗೆ ನಾವು ಕಾಳಜಿಯನ್ನ, ಸಹಾಯ ಹಸ್ತವನ್ನ ನೀಡಬೇಕು ಹೇಳುವಂತಹ ಪರಿಕಲ್ಪನೆಯೊಂದಿಗೆ ಅಂದಿನ ಸಭೆಯಲ್ಲಿ ನಮ್ಮೆಲ್ಲರ ಆಶಯದಂತೆ ಕಾಳಜಿಯ ಅಧ್ಯಕ್ಷರಾಗಿ ಹರೀಶ್ ಪೂಂಜಾರ್ ಅವರು ತಮ್ಮ ನೇತೃತ್ವವನ್ನು ವಹಿಸಿ ನಾವೆಲ್ಲರೂ ಕೂಡ ಅವರ ಜೊತೆ ಬೆಳ್ತಂಗಡಿಯಲ್ಲಿ ನೊಂದವರ ಸಹಾಯಕ್ಕಾಗಿ ಈ ಕಾಳಜಿ ಹೇಳುವಂತಹ ಒಂದು ಹೊಸ ಯೋಚನೆಯನ್ನ ನಾವು ಹುಟ್ಟಿ ಹಾಕಿಕೊಂಡೆವು. ಈ ಯೋಜನೆಗೆ ಅದೆಷ್ಟೋ ರೀತಿಯಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಈ ಯೋಜನೆಯ ಮಹತ್ವವನ್ನ ತಿಳಿದುಕೊಂಡು ಬಹಳ ಗೌರವಪೂರ್ವಕವಾಗಿ, ಬಹಳ ಪ್ರೀತಿಯಿಂದ ನಮಗೆ ಆಶೀರ್ವಾದವನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತೆ ನಮ್ಮ ಕಾಳಜಿ ಕೇಂದ್ರಕ್ಕೆ ಬೇರೆ ಬೇರೆ ಕಡೆಯಿಂದ ದೊಡ್ಡ ರೀತಿಯಲ್ಲಿ ಈ ಉತ್ತಮವಾದಂತಹ ಕಾರ್ಯಕ್ರಮಕ್ಕೆ ಬೆಂಬಲವಾಗುವ ರೀತಿಯಲ್ಲಿ ಸುಮಾರು 2,66,37,335 ರೂಪಾಯಿ 75 ಪೈಸೆಯನ್ನ ಎಲ್ಲ ದಾನಿಗಳು ಈ ಬೆಳ್ತಂಗಡಿಯ ಈ ಉದಾರ ನಿರ್ಮಾಣಕ್ಕಾಗಿ, ಸುಂದರ ನಿರ್ಮಾಣಕ್ಕಾಗಿ ದೇಣಿಗೆಯನ್ನಾಗಿ ನೀಡಿದ್ದಾರೆ. ಪ್ರಪ್ರಥಮ ಬಾರಿಗೆ ಪ್ರತಿಯೊಂದು ರೀತಿಯಲ್ಲಿಯೂ ಕೂಡ
ತಮ್ಮದೇ ಆದ ರೀತಿಯಲ್ಲಿ ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿ ವಯೋವೃದ್ಧರವರೆಗೆ ನಾನಾ ರೀತಿಯ ದಾನಗಳನ್ನು ನೀಡಿದಂತಹ ಪ್ರತಿಯೋರ್ವ ದಾನಿಗಳಿಗೂ ಕೂಡ ಪ್ರಪ್ರಥಮ ಬಾರಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಅವರೆಲ್ಲರ ಅನುಮತಿಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಾರಂಭ ವಂದೇ ಮಾತರಂ ಹಾಡು ನಡೆಸಿಕೊಡುವವರು ಭಾರ್ಗವಿ ಅಠವಳೆ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ಧ್ರುಮದಳಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ. ಅಬಲ ಕೆನುಮಾಯೆ ಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ. ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ. ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ. ಹೃದಯೇ ತುಮಿ ಮಾ ಭಕ್ತಿ. ತೋಮಾರೈ ಪ್ರತಿಮಾ ಗಡಿ ಮಂದಿರೆ ಮಂದಿರೆ. ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ. ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ. ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ವಂದನೆಗಳು ಭಾರ್ಗವಿ ಅಠವಳೆಯವರಿಗೆ. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವಂತಹ ಗೌರವಾನ್ವಿತ ಅತಿಥಿ ಅಭ್ಯಾಗತರನ್ನು ಮತ್ತು ಸೇರಿರುವ ಸರ್ವರನ್ನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರು ಜನನಾಯಕರು ಆಗಿರುವಂತಹ ಶ್ರೀ ಹರೀಶ್ ಪೂಂಜಾಯವರು.
ಈ ಜಗತ್ತು ನಂಬಿಕೊಂಡು ಬಂದಿರತಕ್ಕಂತಹ ಆರಾಧನೆಯನ್ನು ಮಾಡ್ತಕ್ಕಂತಹ ಆರಾಧ್ಯ ದೇವರಾಗಿರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆಯುತ್ತಾ ಈ ತಾಲೂಕಿನ 81 ಗ್ರಾಮದ ಎಲ್ಲ ದೇವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೇಳುತ್ತಾ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಶ್ವರಾಗಿರ್ತಕ್ಕಂಥ ವಿಜಯರಾಘವ ಪಡ್ವಟ್ನೆಯರ ಆಶೀರ್ವಾದವನ್ನು ಸಹ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಭಾರತ ಮಾತೆಯ ಪಾದಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಕಾಳಜಿ ಬೆಳ್ತಂಗಡಿ ಫಡ್ ರಿಲೀಫ್ ಫಂಡಿನ ಈ ಪರಿಹಾರ ವಿತರಣಾ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷ. ಯಾಕೆ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅತ್ಯಂತ ಪ್ರಭಾವಶಾಲಿ ಜನನಾಯಕರು, ನಮ್ಮ ಹತ್ತಿರದ ಜಿಲ್ಲೆಯ ಚಿಕ್ಕಮಗಳೂರಿನ ಶಾಸಕರು, ನಮ್ಮ ರಾಜ್ಯದ ಪ್ರವಾಸೋದ್ಯಮದ ಸಚಿವರು, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಜಗತ್ತಿನ ಅತ್ಯಂತ ದೊಡ್ಡ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಿಟಿ ರವಿ ಅವರ ಮೂಲಕ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಶ್ರಮದ ಮೂಲಕ ಕೊಡತಕ್ಕಂಥ ಪರಿಹಾರವನ್ನು ವಿತರಿಸಲಿಕ್ಕೆ ಈ ವೇದಿಕೆಯಲ್ಲಿರ್ತಕ್ಕಂಥ ಸಿಟಿ ರವಿ ಅವರ ಆಶೀರ್ವಾದವನ್ನು ಸಹ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ, ಬಂಧುಗಳೇ, ನಾನು ನಮ್ಮ ತಾಲೂಕಿನಲ್ಲಿ ಆಗಿರತಕ್ಕಂಥ ಪ್ರಕೃತಿ ವಿಕೋಪದ ಬಗ್ಗೆ ಸ್ವಲ್ಪ ಉಲ್ಲೇಖವನ್ನು ಮಾಡಬೇಕಾಗ್ತದೆ, ಸ್ವಲ್ಪ ನೆನಪನ್ನು ಹಾಕಿಕೊಳ್ಬೇಕಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಒಂದು 8 ಗ್ರಾಮಗಳಲ್ಲಿ ನೆರೆ ಹಾವಳಿಯನ್ನು ನಾವು ನೋಡಿದ್ವಿ ಕಳೆದ ವರ್ಷ. ಪ್ರಾಯಶಃ ನಾವು ಚಾರ್ಮಾಡಿ, ಮುಂಡಾಜೆ, ಚಿಬಿದ್ರೆ, ತೋಟತ್ತಾಡಿ, ಕಡಿರುದ್ಯಾವರ, ಮಿತ್ತಬಾಗಿಲು, ಮಲವಂತಿಗೆ, ಇಂದಬೆಟ್ಟು, ನಾವುರ, ಕಲ್ಮಂಜ ಈ ರೀತಿಯ ಅನೇಕ ಭಾಗಗಳಲ್ಲಿ ನೆರೆ ಅಂದರೆ ಏನು ಎನ್ನುವಂಥದ್ದನ್ನು ಟಿವಿಯಲ್ಲಿ, ಪೇಪರ್ನಲ್ಲಿ ಓದಿ ಗೊತ್ತಿದ್ದಂತಹ ನಮಗೆ ನೆರೆಯ ನೇರ ದರ್ಶನ ಕಳೆದ ವರ್ಷದ ರುದ್ರ ಭಯಾನಕವಾಗಿರ್ತಕ್ಕಂಥ ನೆರೆಯ ಸಂದರ್ಭದಲ್ಲಿ ನಾವೆಲ್ಲ ಕಂಡುಕೊಂಡಿರ್ತಕ್ಕಂಥ ಗ್ರಾಮಸ್ಥರು, ನಾವಿಲ್ಲಿರ್ತಕ್ಕಂಥವರು. ಪ್ರಾಯಶಃ ಆ ಸಂದರ್ಭದಲ್ಲಿ ಅದನ್ನು ನೋಡಲಿಕ್ಕೆ ಅಂತ ಹೇಳಿ ಸಾವಿರಾರು ಜನ ಮಂಗಳೂರಿನಿಂದ, ಬಂಟ್ವಾಳದಿಂದ, ಪುತ್ತೂರಿನಿಂದ, ಸುಳ್ಯದಿಂದ, ಮೂಡುಬಿದ್ರೆಯಿಂದ, ಉಡುಪಿಯಿಂದ ಆ ನೆರೆಯನ್ನು ನೋಡಲಿಕ್ಕೆ ಬಂದಂತಹ ಸಾವಿರಾರು ಜನ, ಆ ಜನರ ತಂಡವನ್ನು ಸಹ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಬೇಕು. ಯಾಕಂತ ಹೇಳಿದ್ರೆ, ಒಂದು ಪ್ರವಾಹ ಯಾವ ರೀತಿಯಾಗಿ ಜನರ ಜೀವನವನ್ನು ಹಾಳು ಮಾಡ್ತದೆ, ಜೀವನದ ಆ ವಾಸ್ತವಿಕತೆಯನ್ನು ಮರೆಮಾಚತಕ್ಕಂಥ ಕೆಲಸವನ್ನು ಮಾಡ್ತದೆ ಎನ್ನುವಂಥದ್ದನ್ನು ನೋಡಲಿಕ್ಕೆ ಬಂದಿರತಕ್ಕಂಥವರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಪ್ರಾಯಶಃ ಆ ಸಂದರ್ಭದಲ್ಲಿ ಪ್ರಥಮ ದಿನದಿಂದ ಆ ನೆರೆಗೆ ಎಲ್ಲಿ ಸಿಲುಕಿರತಕ್ಕಂಥ ಕುಟುಂಬದ ಬಂಧುಗಳಿಗೆ ರಕ್ಷಣೆಯ ದೃಷ್ಟಿಯಿಂದ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳಿರ್ಬೋದು, ವಸ್ತ್ರಗಳಿರ್ಬೋದು, ಆ ವ್ಯಕ್ತಿಗಳಿಗೆ, ಆ ಕುಟುಂಬಗಳಿಗೆ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಕಾಳಜಿಯ ಮೂಲಕ, ನಮ್ಮ ಶಾಸಕನ ಕಚೇರಿಯ ಮೂಲಕ ನಾವು ಒಂದಷ್ಟು ವಿತರಣಾ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶುರುವಿನ ದಿನದಿಂದ ಕಾಳಜಿಯೊಟ್ಟಿಗೆ ನಮ್ಮ ಆ ಕೆಲಸಕ್ಕೆ ಸ್ಪಂದನೆಯನ್ನು ಕೊಟ್ಟಿರ್ತಕ್ಕಂಥ ಅವತ್ತಿನ ಎಲ್ಲ ದಾನಿಗಳನ್ನು ನಾನು ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಪ್ರಾಯಶಃ ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟು ಸೇರಿ ಆ ಎಲ್ಲ ಪ್ರವಾಹ ಪೀಡಿತವಾಗಿರ್ತಕ್ಕಂಥ, ಮನೆ ಸಂಪರ್ಕ ಮಾಡತಕ್ಕಂಥ, ಅವರ ಕೃಷಿಯನ್ನು ಸುಧಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ತಕ್ಷಣದ ಪರಿಹಾರವನ್ನು
ತಕ್ಷಣದ ಅವಶ್ಯಕತೆಗೆ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಬೆಳ್ತಂಗಡಿಯ ಎಲ್ಲ 81 ಗ್ರಾಮದ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಅದರ ಜೊತೆ ಇಡೀ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಿಂದ ಬಂದಿರತಕ್ಕಂಥ ಆ ಎಲ್ಲ ಸಂಘ ಸಂಸ್ಥೆಗಳ ಕಾರ್ಯ ಮಾಡಿರ್ತಕ್ಕಂಥ ಕಾರ್ಯಕ್ಕೆ ನಾನು ಈ ಸಂದರ್ಭದಲ್ಲಿ, ಈ ವೇದಿಕೆಯ ಮೂಲಕ ಅವರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಆ ಸಂದರ್ಭದಲ್ಲಿ ಫೋನುಗಳು ಬರ್ತಾ ಇತ್ತು, ನಾವು 10 ಜನ ಬರ್ತೇವೆ, ನಾವು 100 ಜನ ಬರ್ತೇವೆ, ನಾವು 500 ಜನ ಬರ್ತೇವೆ, ಯಾವ ಗ್ರಾಮಕ್ಕೆ ಹೋಗಬೇಕು ಹೇಳಿ, ಯಾವ ಮನೆಯ ಯಾವ ತೋಟದ ಹೂಳನ್ನು ಎತ್ತಬೇಕು, ಮನೆಯ ನಿರ್ಮಾಣ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಳಬೇಕೆನ್ನುವಂಥ ದೂರವಾಣಿ ಕರೆಯ ಮೂಲಕ ಕೇವಲ ಗ್ರಾಮೀಣ ಪ್ರದೇಶದ ಆ ನೆರೆ ಪೀಡಿತ ಬಂಧುಗಳಿಗೆ ಸ್ಪಂದನೆ ಮಾಡತಕ್ಕಂಥ ಪ್ರಾಮಾಣಿಕ ಕಾಳಜಿಯನ್ನು ಇವತ್ತು ಈ ಜಿಲ್ಲೆಯ ಜನ ತೋರಿಸಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ, ಈ ಹುಟ್ಟು ಹೇಗೆ ಆಯಿತು ಅಂತೇಳಿ, ಕಾಳಜಿ ಬೆಳ್ತಂಗಡಿ ಫ್ಲಡ್ ರಿಲೀಫ್ ಫಂಡಿನ ಹುಟ್ಟು ಹೇಗೆ ಆಯಿತು ಅಂತೇಳಿ. ಈ ಸಂದರ್ಭದ ನೆರೆಯ ಸಂದರ್ಭದಲ್ಲಿ ಒಂದಷ್ಟು ಅಶಕ್ತ ಬಂಧುಗಳಿಗೆ, ಆ ಕಷ್ಟದಲ್ಲಿ ಇದ್ದಂತಹ ಬಂಧುಗಳಿಗೆ ಏನಾದರೂ ನನ್ನ ಕಡೆಯಿಂದ, ನಾನು ಈ ಕ್ಷೇತ್ರದ ಶಾಸಕನಾಗಿ ಜನ ಆಯ್ಕೆ ಮಾಡಿದ್ದಾರೆ, ಆ ಜನರಿಗೆ ನಾನು ಏನಾದರೂ ಈ ಕಷ್ಟದ ಸಂದರ್ಭದಲ್ಲಿ ಸ್ಪಂದನೆ ಮಾಡಬೇಕೆನ್ನುವಂಥ ತರಾತುರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವಸ್ತ್ರ ರೂಪದಲ್ಲಿ, ವಸ್ತು ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಸಂಗ್ರಹದ ಜೊತೆಗೆ ನಮ್ಮ ಇದೇ ಫ್ಲಡ್ ರಿಲೀಫ್ ಫಂಡಿನ ಸದಸ್ಯರಾಗಿರ್ತಕ್ಕಂಥ ಶಶಿಧರ್ ಶೆಟ್ಟಿಯವರು ಒಂದು ದಿನ ಕಾಲ್ ಮಾಡಿ ನನಗೆ ಹೇಳಿದರು, ನಿನಗೆ ತಕ್ಷಣಕ್ಕೆ ನಿಮಗೆ ನನ್ನ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಕೊಡ್ತೇನೆ, ಅವರ ಪರಿಹಾರಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ. ಆಗ ನಾನು ಸರಿ ಅಂತ ಹೇಳಿ ಯೋಚನೆ ಮಾಡಿದ ನಂತರ ನನಗೆ ಅನಿಸುತ್ತೆ, ಈಗ ಅವರು ಕೊಟ್ಟ 10 ಲಕ್ಷವನ್ನು ನಾನು ಹೇಗೆ ವಿನಿಯೋಗ ಮಾಡಬೇಕು, ವಿನಿಯೋಗ ಮಾಡಬೇಕಾದ್ರೆ ನಾಳೆ ಏನಾದರೂ ಲೆಕ್ಕ ಕೊಡಿ ಅಂತ ಕೇಳಿದರೆ ನಾನು ಹೇಗೆ ಲೆಕ್ಕ ಕೊಡುವುದು, ಅದಕ್ಕೋಸ್ಕರ ಆ ಉಸಾಬರಿ ನನಗೆ ಬೇಡ ಎನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಕುಳಿತಿರ್ತಕ್ಕಂಥ 25 ಜನ ರಾಜಕೀಯವಾಗಿ ಯಾವುದರಲ್ಲೂ ಗುರುತಿಸಿಕೊಳ್ಳದ, ಸಮಾಜದ ಜೊತೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನು ನಾವು ಗುರುತಿಸಿ ನಾನು ಅವರ ಬಳಿಯಲ್ಲಿ ಕೇಳಿಕೊಂಡೆ, ನಾವೊಂದು ನಮ್ಮ ಕ್ಷೇತ್ರದ ಈ ಪರಿಹಾರದ, ಈ ಪ್ರವಾಹದ ಪರಿಹಾರದ ಸಂದರ್ಭಕ್ಕೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಬೇಕು, ದಯವಿಟ್ಟು ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಮುಂದಿನ ದಿನಗಳಲ್ಲಿ ಈ ಪರಿಹಾರ ಕಾರ್ಯಕ್ಕೋಸ್ಕರ ಒಂದಾಗೋಣ ಎನ್ನುವಂಥ ಮಾತನ್ನು ಹೇಳಿದಾಗ ದೇವರ ದಯದಲ್ಲಿ ಯಾರೂ ಇಲ್ಲ ಅಂತ ಹೇಳಲಿಲ್ಲ. ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ವಕೀಲರು ಇದ್ದಾರೆ, ಬೇರೆ ಬೇರೆ ಉದ್ಯೋಗವನ್ನು ಮಾಡತಕ್ಕಂಥ ಉದ್ಯಮಿಗಳು ಇಲ್ಲಿದ್ದಾರೆ. ಈ ಎಲ್ಲರನ್ನು ಜೊತೆಗೆ ಸೇರಿಸಿಕೊಂಡು ಕಾಳಜಿ ರಿಲೀಫ್ ಫಂಡಿನ ಒಂದು ಪ್ರಾರಂಭವನ್ನು ಮಾಡಿದ್ವಿ. ಆ ಸಂದರ್ಭದಿಂದ ಪ್ರಾರಂಭ ಆಗಿ ಪ್ರಾಯಶಃ ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು, ಕಾಳಜಿ ಫಂಡನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಎನ್ನುವಂಥ ಪ್ರಥಮದಲ್ಲಿ ಪೂಜ್ಯ ಕಾವಂದರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಪರಿಹಾರ ನಿಧಿಗೆ ಸುಮಾರು 25 ಕೋಟಿ ರೂಪಾಯಿಗಳನ್ನು ಆ ಸಂದರ್ಭದಲ್ಲಿ ಪೂಜ್ಯ ಕಾವಂದರು ಕೊಡುವ ಮೂಲಕ ಕೇವಲ ರಾಜ್ಯಕ್ಕೆ ಸೀಮಿತ ಅಲ್ಲ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕಾಳಜಿಯ ಫಂಡಿಗೂ ನಾನು ಮೊದಲ ನನ್ನ ಸಹಾಯಧನ ಕೊಡ್ತೇನೆ ಎನ್ನುವಂಥ ರೀತಿಯಲ್ಲಿ ಕಾಳಜಿಗೆ ಮೊದಲವಾಗಿ 50 ಲಕ್ಷ ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು ಪೂಜ್ಯ ಕಾವಂದರ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಅವರಿಗೂ ನಮ್ಮ ತಾಲೂಕಿನ ಎಲ್ಲ ಈ ನೆರೆ ಸಂತ್ರಸ್ತ ಬಂಧುಗಳ ಪರವಾಗಿ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಮನಪೂರ್ವಕವಾಗಿ ಕೊಡಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಹೀಗೆ ಅನೇಕ ಜನ ಬಂಧುಗಳು ಅವರಷ್ಟಕ್ಕೆ ನಮ್ಮ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಪತ್ರಿಕೆಯಲ್ಲಿ ಕಾಳಜಿ ಫಂಡಿನ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಸಾವಿರಾರು ಜನ ಇವತ್ತು ಆ ಅಕೌಂಟಿಗೆ ತನ್ನಲ್ಲಿದ್ದಂಥ ಅಲ್ಪ ದುಡ್ಡಿನಲ್ಲಿ ಸಮಾಜಕ್ಕೆ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎನ್ನುವಂತಹ ಆ ಧ್ಯೇಯದೊಂದಿಗೆ ಅನೇಕ ಜನ ದಾನಿಗಳು ಈ ಫಂಡಿಗೆ ಧನ ಸಹಾಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಬೇಕು, ಬೆಂಗಳೂರಿನ ಬಂಜಾರ ಗ್ರೂಪಿನ ಪ್ರಮುಖರಾಗಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿಯವರು ತನ್ನ 60ನೇ ವರ್ಷದ ಆ ಹುಟ್ಟುಹಬ್ಬದ ಆಚರಣೆಯ ವೇದಿಕೆಯಲ್ಲಿ 25 ಲಕ್ಷ ರೂಪಾಯಿಯನ್ನು ಕಾಳಜಿ ಫಂಡಿಗೆ ಕೊಡ್ತೇನೆ ಎನ್ನುವಂಥ ಘೋಷಣೆಯ ಮೂಲಕ ಅವರು 25 ಲಕ್ಷ ಕೊಟ್ಟಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ
ಪ್ರೋತ್ಸಾಹ ಮಾಡತಕ್ಕಂಥ ಆಳ್ವಾಸ್ ವಿದ್ಯಾಸಂಸ್ಥೆಯ ಡಾಕ್ಟರ್ ಮೋಹನ್ ಆಳ್ವ ಅವರು 25 ಲಕ್ಷವನ್ನು ನಾನು ಈ ಸಂಸ್ಥೆಗೆ ಕೊಡಬೇಕು, ಆ ಮೂಲಕ ಬೆಳ್ತಂಗಡಿಯ ಬಂಧುಗಳ ರಕ್ಷಣೆಗೆ ನನ್ನಿಂದ ಆದಂತಹ ಸಹಕಾರ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಮೋಹನ್ ಆಳ್ವರಂತಹ ಹಿರಿಯರು ಇದಕ್ಕೆ ಧನ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ಸ್ಗಳ ತಂಡ, ಎಲ್ಲ ಡಾಕ್ಟರ್ಗಳು, ಬೆಳ್ತಂಗಡಿಯ ಡಾಕ್ಟರ್ಗಳು, ಉಡುಪಿಯ ಡಾಕ್ಟರ್ಗಳು ಸೇರಿಕೊಂಡು ನಮ್ಮಿಂದಾಗಿ ಈ ಸಂಸ್ಥೆಗೆ ಏನಾದರೂ ಕೊಟ್ಟು ಜನರ ಉಪಯೋಗ ಮಾಡಬೇಕೆನ್ನುವಂಥ ಕಾರಣಕ್ಕೋಸ್ಕರ ಡಾಕ್ಟರ್ಗಳ ಸಂಘಟನೆ, ವಕೀಲರ ಸಂಘಟನೆಗಳು, ಉದ್ಯಮಿಗಳ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಒಟ್ಟು ಸೇರಿ ಈ ಕಾಳಜಿ ಫಂಡಿಗೆ ದುಡ್ಡು ಕೊಡತಕ್ಕಂಥ ಸಹಾಯ ಮಾಡೋದನ್ನು ಮಾಡಿದರು. ಪ್ರಾಯಶಃ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ಅಕೌಂಟಿಗೆ ಧನ ಸಹಾಯವನ್ನು ಮಾಡಿರ್ತಕ್ಕಂಥದ್ದು 1 ರೂಪಾಯಿಯಿಂದ ಹಿಡಿದು 50 ಲಕ್ಷ ರೂಪಾಯಿವರೆಗೆ ಧನ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಸಮಾಜಮುಖಿಯಾಗಿ ಚಿಂತನೆ ಮಾಡತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ, ಈ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಬೇಕು, ಒಬ್ಬೊಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಈ ರೀತಿಯ ಸಂದರ್ಭದಲ್ಲಿ ಅದಕ್ಕೆ ಸಹಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ. ನಮ್ಮ ಧರ್ಮಸ್ಥಳದ ನಿಡ್ಲೆಯ ಒಬ್ಬ ಆಟೋ ರಿಕ್ಷಾ ಚಾಲಕ ಹೊನ್ನಪ್ಪ ಗೌಡ್ರು ಒಂದು ದಿನ ನನ್ನ ಆಫೀಸಿಗೆ ಬಂದು ಹೇಳ್ತಾರೆ, ನೀವು ಒಂದು ನೆರೆಯ ಪರಿಹಾರಕ್ಕೋಸ್ಕರ ಏನೋ ಒಂದು ಆರ್ಥಿಕ ಸಹಕಾರವನ್ನು ಮಾಡ್ತಾ ಇದ್ದೀರಿ, ನಾನೊಬ್ಬ ಆಟೋ ರಿಕ್ಷಾ ಡ್ರೈವರ್, ನನ್ನಿಂದ ಕೊಡಲಿಕ್ಕೆ ಸಾಧ್ಯ ಆದಂತಹ ಒಂದಷ್ಟು ಅಲ್ಪ ಮೊತ್ತವನ್ನು ನಾನು ನಿಮ್ಮ ಆ ಕಾಳಜಿ ಫಂಡಿಗೆ ಕೊಡ್ಬೋದಾ ಅಂತ ಕೇಳ್ತಾರೆ. ಖಂಡಿತ ಹೇಳಿದೆ, ನಿಮ್ಮ ಆಶೀರ್ವಾದವೇ ಸಾಕು, ಆದರೆ ನಿಮ್ಮ ಮನಪೂರ್ವಕವಾಗಿ ನಿಮ್ಮ ಭಾವನೆ ನಮ್ಮ ಇಡೀ ಸಮಾಜದ ಬಂಧುಗಳಿಗೆ ಶಕ್ತಿ ಆಗ್ತದೆ ಅಂತ ಹೇಳಿದಾಗ, ಒಬ್ಬ ನಮ್ಮ ತಾಲೂಕಿನ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಆಗಿರ್ತಕ್ಕಂಥ ಹೊನ್ನಪ್ಪ ಗೌಡ್ರು 1 ಲಕ್ಷ ರೂಪಾಯಿಯನ್ನು ಇವತ್ತು ಕಾಳಜಿ ಫಂಡಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆ. ಈ ಫಂಡಿನಲ್ಲಿ ನಾವು ದುಡ್ಡನ್ನು ಸಂಗ್ರಹ ಮಾಡಿ ಇವತ್ತು ವಿತರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ತಾಲೂಕಿನ ಎಲ್ಲ CA ಬ್ಯಾಂಕ್ಗಳ ಅಧ್ಯಕ್ಷರುಗಳನ್ನು ಒಂದು ಸಲ ಕರೆದು ನಾವು ಸಾಮಾಜಿಕ ಕಳಕಳಿಯಿಂದ ನಮ್ಮ CA ಬ್ಯಾಂಕಿನ ಲಾಭಾಂಶದಲ್ಲಿ ಒಂದಷ್ಟು ಸಮಾಜಮುಖಿ ಕೆಲಸವನ್ನು ಮಾಡ್ತೇವೆ. ಈ ವರ್ಷ ನಮ್ಮ ತಾಲೂಕಿನ ನೆರೆಪೀಡಿತ ಆ ಗ್ರಾಮದ ಬಂಧುಗಳಿಗೆ ಸಹಕಾರವನ್ನು ಮಾಡಬೇಕು ಅಂತ ಹೇಳಿದಾಗ, ನಮ್ಮ ತಾಲೂಕಿನ ಅತ್ಯಂತ ಹೆಚ್ಚು CA ಬ್ಯಾಂಕಿನ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಅಲ್ಲಿಯ ಸದಸ್ಯರ ಸಹಕಾರದಿಂದ ಒಂದಷ್ಟು ಧನ ಸಹಾಯವನ್ನು ಈ ಫಂಡಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ CA ಬ್ಯಾಂಕ್ಗಳಿಗೆ, ಕೋಆಪರೇಟಿವ್ ಸೊಸೈಟಿನ 1-2-3 ಸೊಸೈಟಿಗಳಿಗೆ ನಾನು ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆ ಶಿಕ್ಷಕ ಸಂಘಟನೆಗಳು, ಅದು ಪ್ರೈಮರಿ ಶಿಕ್ಷಕರ ಸಂಘಟನೆ ಇರ್ಬೋದು, ಮಾಧ್ಯಮಿಕ ಶಿಕ್ಷಕ ಸಂಘಟನೆ ಇರ್ಬೋದು, ಹೈಸ್ಕೂಲು ಶಿಕ್ಷಕ ಸಂಘಟನೆಗಳು, ಆ ಶಿಕ್ಷಕ ಸಂಘಟನೆಗಳು ಸಹ ಸೇರಿ ಈ ಫಂಡಿಗೆ ಅವರೆಲ್ಲರ ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೂ ನಾನು ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಸಂದರ್ಭದಲ್ಲಿ ಒಟ್ಟು ಒಂದು ಗ್ರಾಮೀಣ ಪ್ರದೇಶ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ನಾವು ಮಂಗಳೂರು ಸಿಟಿಯಲ್ಲಿರುವ ವಿಧಾನಸಭಾ ಕ್ಷೇತ್ರ ಅಲ್ಲ, ಬೆಂಗಳೂರಿನಲ್ಲಿರತಕ್ಕಂಥ ವಿಧಾನಸಭಾ ಕ್ಷೇತ್ರ ಅಲ್ಲ, ಅತ್ಯಂತ ಹಿಂದುಳಿದಿರತಕ್ಕಂಥ ಬೆಳ್ತಂಗಡಿಯಂಥ 81 ಗ್ರಾಮ ಅದು ಹೊಂದಿರತಕ್ಕಂಥ ಗ್ರಾಮೀಣ ಪ್ರದೇಶದ ಒಂದು ಕಾಳಜಿ ಫಂಡಿನಲ್ಲಿ ಯಾವುದೇ ಒಂದು ತಾಲೂಕಿನಲ್ಲಿ ಸಂಗ್ರಹ ಮಾಡದಂತಹ ರೀತಿಯಲ್ಲಿ 2,74,23,624 ರೂಪಾಯಿ ಸಂಗ್ರಹ ಆಗಿದ್ರೆ ಅದು ಬೆಳ್ತಂಗಡಿಯ ಕಾಳಜಿ ಫಂಡಿನ ಮೂಲಕ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅನೇಕ ನಾವು ಮೀಟಿಂಗ್ ಶುರುವಿನ ಮೀಟಿಂಗಲ್ಲಿ ಈ ಎಲ್ಲ ನನ್ನ ಸದಸ್ಯ ಮಿತ್ರರ ಎದುರು ನಾನು ಒಂದು ಮಾತನ್ನು ಹೇಳಿದ್ದೆ, ದಯವಿಟ್ಟು ನೀವೆಲ್ಲ ತಪ್ಪು ತಿಳ್ಕೊಳ್ಬೇಡಿ, ನಾವಿವತ್ತು ಒಂದು ಸಮಾಜದ ಒಳ್ಳೆಯ ಕೆಲಸಕ್ಕೋಸ್ಕರ ನಾವು ಹೊರಟಿದ್ದೇವೆ. ಇದು ಕೊನೆ ಮುಟ್ಟುವ ಸಂದರ್ಭದಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ದಯವಿಟ್ಟು ಇದನ್ನು ಸಹ ಕೇಳತಕ್ಕಂಥ ರೀತಿಯಲ್ಲಿ ನಿಮ್ಮ ಸಹಕಾರ ನಮಗೆ ಇರಲಿ ಅಂತ ಹೇಳಿದ್ದೆ. ಮೊನ್ನೆ ಲೆಕ್ಕ ಕೊಡಿ ಅಂತ ಕೇಳಿದಾಗ ನಾನು ಅವರಿಗೆ ಹೇಳಲೇಬೇಕಾಗಿರಲಿಲ್ಲ. ಮೀಟಿಂಗ್ ಕೂತಾಗ ಅವ್ರು ಹೇಳಿದರು, ನೀವು ಅದನ್ನು ಸುರುಗೆ ಹೇಳಿದಿರಿ, ಇದು ಬಂದೇ ಬರ್ತದೆ ಅಂತೇಳಿ. ನಾನು ಈ ಸಂದರ್ಭದಲ್ಲಿ ಯಾರು ಲೆಕ್ಕ ಕೊಡಿ ಅಂತ ಕೇಳಿದರು,
ಅವ್ರು ಹೇಳಿದರು, ಹರೀಶ್ ಪೂಂಜರಿಗೆ 100 ಎಕರೆ ಜಾಗ, ಒಂದು ಆಸ್ಪತ್ರೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಅವರ ಬಾಯಿ ಮಾತಿನಲ್ಲಿ ಆ 100 ಎಕರೆ ಜಾಗ ಆಗುವಷ್ಟು ದುಡ್ಡು, ಒಂದು ಆಸ್ಪತ್ರೆ ಮಾಡುವಷ್ಟು ದುಡ್ಡು ಬರಲಿ. ಆದರೆ ನನಗೆ ನನ್ನ ಅಪ್ಪ ಮಾಡಿರುವಂಥ ಆಸ್ತಿಯಲ್ಲಿ ನನಗೆ ಕೊಂಡೋಗಲಿಕ್ಕೆ ನಾನು ಹೋಗುವಾಗ ಬೇಕಾಗಿರ್ತಕ್ಕಂಥ 3 ಅಡಿ 6 ಅಡಿ ನನ್ನ ಅಪ್ಪ ಮಾಡಿಟ್ಟಿದ್ದಾರೆ. ಆ ಅಷ್ಟು ದುಡ್ಡುಗಳು ಬಂದರೆ ಮುಂದಿನ ದಿನದಲ್ಲಿ ಇದೇ ಬೆಳ್ತಂಗಡಿ ತಾಲೂಕಿನ ಬಡವರಿಗೆ ಅಭಿವೃದ್ಧಿಗೋಸ್ಕರ ಕೊಡತಕ್ಕಂಥ ವ್ಯಕ್ತಿ ನಾನು. ನಿಮ್ಮಾಗೆ ಮನೆಗೆ ಕಟ್ಟಿಕೊಂಡು ಹೋಗತಕ್ಕಂಥ ವ್ಯಕ್ತಿ ನಾನಲ್ಲ. ನನಗೆ ನನ್ನ ಅಪ್ಪ ಮಾಡಿಟ್ಟಿರ್ತಕ್ಕಂಥದ್ದು ಸಾಕು. ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಬೇಕು, ಲೆಕ್ಕ ಕೊಡಿ ಅಂತ ಕೇಳಿದ್ರಲ್ಲ, ಲೆಕ್ಕ ಕೊಟ್ಟಿದ್ದೇವೆ ಸ್ವಾಮಿ. ಇವತ್ತು ನಾವು ನಿಮಗೋಸ್ಕರ, ನಮ್ಮ ತಾಲೂಕಿನ ಬಡವರಿಗೋಸ್ಕರ, ನಮ್ಮ ತಾಲೂಕಿನಲ್ಲಿ ನೆರೆ ಸಂತ್ರಸ್ತರಿಗೋಸ್ಕರ ಕೂಡಿ ಹಾಕಿ ಯಾರ್ಯಾರ ಕೈಕಾಲು ಹಿಡಿದು ದಮ್ಮಯದಕ್ಕೆ ಹಾಕಿ ಸಂಗ್ರಹ ಮಾಡಿರ್ತಕ್ಕಂಥ ದುಡ್ಡು. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ, ನಮ್ಮ ತಾಲೂಕಿನಲ್ಲಿ ನೆರೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಹುಡುಕಿ ಕೊಟ್ಟವರು ಯಾರಾದ್ರೂ ಇದ್ದಾರಾ? ನೀವು ಯಾರಾದ್ರೂ ಮನೆಗೆ ಹೋಗಿ ನಿಮಗೆ ಕಷ್ಟ ಇದೆಯಾ, ಸುಖ ಇದೆಯಾ, ನಿಮಗೆ ಏನಾಗಿದೆ ಅಂತ ಕೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ಕೊಡ್ತೇನೆ. ನಾನು ಮಾತಾಡಬೇಕಾದ್ರೆ ಸ್ವಲ್ಪ ನಮ್ಮ ಹಿಂದಿನ ಪೂರ್ವಪರವನ್ನು ಯೋಚನೆ ಮಾಡಿ ಮಾತಾಡಬೇಕು. ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ನಾನು ನಂಬಿಕೊಂಡು ಬಂದಿರತಕ್ಕಂಥ ಮಾರಿಗುಡಿಯಲ್ಲಿರ್ತಕ್ಕಂಥ ಆ ತಾಯಿ ಆಶೀರ್ವಾದದಿಂದ ನಾನು ಹೇಳ್ತೇನೆ, ಈ ಕಾಳಜಿ ಫಂಡಿನಲ್ಲಿರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಧನಂಜಯರಿರ್ಬೋದು, ಕೋಶಾಧಿಕಾರಿಯಾಗಿರ್ತಕ್ಕಂಥ ನಂದಣ್ಣ ಇರ್ಬೋದು, ಇಬ್ಬರು ಈ ಅಕೌಂಟನ್ನು ನಿರ್ವಹಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ನಾನು ಈ ಅಕೌಂಟಿನ ಹೋಲ್ಡರ್ ಆಗಿರ್ತಕ್ಕಂಥ ರುಜುವಾತನ್ನು ಸೈನ್ ಮಾಡುವಂಥ ವ್ಯಕ್ತಿಯೇ ನಾನಲ್ಲ. 1 ರೂಪಾಯಿ ಈ ಅಕೌಂಟಿಂದ ವಿಡ್ರಾವಲ್ ಆಗಿರ್ತಕ್ಕಂಥ ನಿದರ್ಶನ ಒಂದು ಆ ಅಕೌಂಟ್ನಲ್ಲಿ ಇಲ್ಲ. ಆ ತಾಯಿಯ ಆಣೆ ಮಾಡಿ ಹೇಳ್ತೇವೆ, 100ಕ್ಕೆ 100 ಪ್ರಮಾಣ ಸಾಕ್ಷಿಯಾಗಿ ದಾನಿಗಳು ಕೊಟ್ಟಿರ್ತಕ್ಕಂಥ ಅಕ್ಷರಕ್ಷ ಆ ಒಂದೊಂದು ಪೈಸೆಯನ್ನು ಸಂತ್ರಸ್ತರಿಗೆ ಕೊಡತಕ್ಕಂಥ ಪ್ರಮಾಣ ಸಾಕ್ಷಿಯಾಗಿರ್ತಕ್ಕಂಥ ಕೆಲಸವನ್ನು ಕಾಳಜಿ ಫಂಡ್ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಆ ಮೂಲಕ ಈ ಸಮಾಜಕ್ಕೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಸಮಾಜದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಮನೆಯನ್ನು ಕಳ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಭಾವನೆಗಳಿಗೆ ಪೂರಕವಾಗಿ, ನಿಮ್ಮೆಲ್ಲರ ಕಷ್ಟದ ಆ ನೋವಿಗೆ ಸ್ಪಂದನೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಶರತ್ ಕೃಷ್ಣ ಪಡವಟ್ನಾಯರಿದ್ದಾರೆ, ಪೂರ್ಣವಾಗಿರ್ತಕ್ಕಂಥ ಸಹಕಾರ ಆಶೀರ್ವಾದದೊಂದಿಗೆ ಈ ಸಮಿತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ನಂದಕುಮಾರರು ಈ ಸಮಿತಿಯ ಕೋಶಾಧಿಕಾರಿಯಾಗಿ ಪೂರ್ಣವಾಗಿರ್ತಕ್ಕಂಥ ಇದಕ್ಕೆ ಸಮಯದೊಂದಿಗೆ ಇದನ್ನು ಒಳ್ಳೆ ರೀತಿಯಾಗಿರ್ತಕ್ಕ ಅಕೌಂಟ್ ಮೇಂಟೈನ್ ಮಾಡಿ ಇದನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಗೋಪಾಲ್ ಕೃಷ್ಣರು ಇದಕ್ಕೆ ಪೂರಕವಾಗಿ ನಮ್ಮ ಜೊತೆ ಹೇಗೆ ಈ ಸಮಿತಿಗೆ ಸಂಗ್ರಹ ಮಾಡಬೇಕು, ಇದನ್ನು ಮುನ್ನಡೆಸಬೇಕೆನ್ನುವಂಥ ಸಲಹೆ ಸೂಚನೆಯನ್ನು ಪ್ರತಿ ಸಲ ಕೊಟ್ಟುಕೊಂಡು ಬಂದಿದ್ದಾರೆ. ನಮ್ಮ ಜುಗುಲ್ನ ಪ್ರವೀಣ್ರು ಪ್ರಥಮ ಹಂತದಲ್ಲಿ ನನ್ನಿಂದ ಏನಾಗಬೇಕು ಅಂತ ಹೇಳುವಂಥದ್ದನ್ನು ನನ್ನಿಂದ ಅದನ್ನು ಶುರುವಿಗೆ ಕೊಟ್ಟು ಮತ್ತೊಂದಷ್ಟು ಸಮಾಜದ ಬಂಧುಗಳನ್ನು ಒಟ್ಟು ಸೇರಿಸಿಕೊಂಡು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಅಬೂಬಕರ್ ಅವರು ಒಂದು ಬೆಂಗಳೂರಿನ ಒಂದು ಕಂಪನಿಯವರ ಜೊತೆ ಮಾತಾಡಿ ಆ ಕಂಪನಿಯವರ CSR ಫಂಡಿನ ಮೂಲಕ ಏನೆಲ್ಲ ಈ ಸಂಸ್ಥೆ ಕೊಡಿಸ್ಬೋದು ಆ ರೀತಿಯಾಗಿ ಯೋಚನೆಯನ್ನು ಮಾಡಿ ಅಬೂಬಕರ್ ಅವರು ನಮ್ಮೊಟ್ಟಿಗೆ ಈ ಫಂಡಿಗೆ ಈ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜಗದೀಶ್ ಅವರು ಒಬ್ಬ ಕಾಂಟ್ರಾಕ್ಟರ್ ಆಗಿ ಈ ಫಂಡಿನ ಅಭಿವೃದ್ಧಿಯ ದೃಷ್ಟಿಯ ಏನು ಚಿಂತನೆಯನ್ನು ಮಾಡಬಹುದು, ಸಲಹೆ ಸೂಚನೆ ಕೊಡಬಹುದು, ಖಂಡಿತವಾಗಿ ಜಗದೀಶ್ ಅವರು ಮಾಡಿದ್ದಾರೆ. ನಮ್ಮ ಗಣೇಶ್ ಗೌಡರು ಸ್ವತಃ ನನ್ನಿಂದ ಏನಾಗಬೇಕು ಅದರ ಜೊತೆ ಇನ್ನಷ್ಟು ದಾನಿಗಳ ಸಹಕಾರದೊಂದಿಗೆ ಈ ಸಂಸ್ಥೆಗೆ ಸಹಕಾರ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಲ್ಯಾನ್ಸಿ ಬಿಂಟ್ ಅವರು ನಮ್ಮ ಪಿಲಿಕುಲದಲ್ಲಿರ್ತಕ್ಕಂಥ ರೆಸಾರ್ಟಿನ MD ಅವರು ನನ್ನ ಕಡೆಯಿಂದ ಏನಾಗಬೇಕು ತಕ್ಷಣ ನನ್ನ ಸಂಸ್ಥೆಯಿಂದ 5 ಲಕ್ಷ ರೂಪಾಯಿ ಅಂತೇಳಿ ಘೋಷಣೆ ಮಾಡಿ ಮತ್ತೆ ಒಂದಷ್ಟು ಜನರನ್ನು ಇದರೊಟ್ಟಿಗೆ ಜೋಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಲ್ಯಾನ್ಸಿ ಪಿಂಟೋ ಅವರು ಮಾಡಿದ್ದಾರೆ. ಲಕ್ಷ್ಮೀ ಮೋಹನ್ ಸಂಘಟನಾ ಚತುರ, ಯಾವುದೇ ಒಂದು ಈ ಸಂಸ್ಥೆಯ ಮೀಟಿಂಗ್ ಆದಾಗ ಸಲಹೆ ಸೂಚನೆಯೊಂದಿಗೆ ಒಂದಷ್ಟು ಜನರನ್ನು ಸೇರಿಸಿಕೊಂಡು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು.
ನಮ್ಮ ರಾಜೇಶ್ ಬೈಗಳು ಇದಕ್ಕೆ ಪೂರಕವಾಗಿ ಈ ಸಂಘಟನೆ ಮತ್ತು ಇದನ್ನು ಕಟ್ಟ ಕಡೆಗೆ ಗುರಿ ಮುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಯೋಚನೆ ಮಾಡಬಹುದು ಎನ್ನುವಂಥ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಆ ಇಬ್ಬರಲ್ಲೂ ಇನ್ನೊಂದು ಗುಣವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ನೆರೆ ಪೀಡಿತವಾಗಿರ್ತಕ್ಕಂಥ ಕೊಳಂಬೆ ಮತ್ತು ಅಂತರದ 2 ಭಾಗದಲ್ಲಿರ್ತಕ್ಕಂಥ ಸುಮಾರು 16 ಮನೆಗಳನ್ನು ಸ್ವತಃ ಇಬ್ಬರು ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ಇವತ್ತು ಕಟ್ಟತಕ್ಕಂಥ ವ್ಯವಸ್ಥೆಯನ್ನು ಸಹ ಇವತ್ತು ಆ ಬದುಕು ಕಟ್ಟೋಣ ತಂಡದ ಮೂಲಕ ಇವತ್ತು ಅವರು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಡಾಕ್ಟರ್ ದಯಾಕರ್ ಅವರು ಪ್ರತಿಯೊಂದು ನಮ್ಮ ಈ ಸಂಘಟನೆಯ ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು. ನಮ್ಮ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಇಲ್ಲಿಯ ಮೇಲ್ವಿಚಾರಕರಾಗಿರ್ತಕ್ಕಂಥ ಜಯಕರ್ ಶೆಟ್ಟಿ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಸಲಹೆ ಸೂಚನೆ ಒಟ್ಟಿಗೆ ಈ ಫಂಡನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಇನ್ನೊಂದಷ್ಟು ಜನ ಈ ವೇದಿಕೆಯಲ್ಲಿಲ್ಲ. ಶಶಿಧರ್ ಶೆಟ್ಟಿ ಅವರು ಸ್ವತಃ ಶುರಿಗೆ 10 ಲಕ್ಷ ರೂಪಾಯಿಯನ್ನು ಕೊಟ್ಟು ನಿರಂತರ ಈ ಫಂಡನ್ನು ಮುನ್ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಸಲಹೆ ಸೂಚನೆ ಕೊಟ್ಟರು. ನಮ್ಮ ಜಯಂತ್ ಶೆಟ್ಟಿ ಮಡಂತ್ಯಾರ್ ಅವರು ಇದಕ್ಕೆ ಪೂರಕವಾಗಿ ಒಂದಷ್ಟು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದರು. ನಮ್ಮ ಸುರೇಶ್ ಪೂಜಾರಿ ಮುಂಬೈಯಲ್ಲಿ ಕೂತು ಒಂದಷ್ಟು ಸಹಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಅದೇ ರೀತಿ ತ್ರಿವಿಕ್ರಮ್ ಅವರು ಒಂದಷ್ಟು ಸಹಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗೆ ನಮ್ಮ ಫಂಡಿನಲ್ಲಿ ಹೀಗೆ ಇದರಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳತಕ್ಕಂಥ ಎಲ್ಲ ಫಲಾನುಭವಿಗಳ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ನೀವು ಸಲ್ಲಿಸಬೇಕೆನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಧನಂಜಯ ರಾವ್ ಅವರು ಶುರುವಿನಿಂದ ಇವತ್ತಿನವರೆಗೂ ಎಲ್ಲದಕ್ಕೂ ಮುಖ ಕೊಟ್ಟು ಪತ್ರಿಕೆಯವರ ಎದುರು ಅಥವಾ ಸಮಾಜದ ಬಂಧುಗಳ ಎದುರು ತಮ್ಮ ಮುಖದ ಮೂಲಕ ತಮ್ಮ ಮಾತಿನ ಮೂಲಕ ಮತ್ತು ಪ್ರತಿಯೊಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ವಿಚಾರವನ್ನು ಮುನ್ನಡೆಸಿರ್ತಕ್ಕಂಥವರು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಧನಂಜಯ ರಾವ್ ಅವರು ಅವರಿಗೂ ನಾನು ಮನದಾಳದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಆ ಮೂಲಕ ನಮ್ಮೆಲ್ಲ ಕಟ್ಟ ಕಡೆಯ ಬಂಧುಗಳಿಗೆ ಈ ಕ್ಷೇತ್ರದ ಶಾಸಕನಾಗಿ ಪ್ರಾಮಾಣಿಕವಾಗಿ ಯಾವ ರೀತಿಯ ಕೆಲಸ ಮಾಡಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಜನಮಾನಸದಲ್ಲಿ ಜನರ ನಡುವೆ ಕೆಲಸ ಮಾಡಲಿಕ್ಕೆ ನನಗೆ ಕಲಿಸಿಕೊಟ್ಟಿರ್ತಕ್ಕಂಥದ್ದು. ಆ ಪ್ರಾಮಾಣಿಕ ಕೆಲಸವನ್ನು ಅವತ್ತು ನಡೆದಿರ್ತಕ್ಕಂಥ ಆ ಪ್ರವಾಹಕ್ಕೆ ಪೂರಕವಾಗಿ ಅದಕ್ಕೆ ಸ್ಪಂದನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಆ ದೇವರ ಆಶೀರ್ವಾದದಿಂದ ನಾವು ಮಾಡಿದ್ದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಫಲಾನುಭವಿಗಳು ನಾವು ಪಡ್ಕೊಂಡಂತಹ ಆ ಒಂದು ಕಿರು ಅನುದಾನವನ್ನು ತಮ್ಮ ಮನೆಯ ನಿರ್ಮಾಣ ಕಾರ್ಯದಲ್ಲೇ ಉಪಯೋಗಿಸಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಚಟುವಟಿಕೆಗಳಿಗೆ ಅದನ್ನು ಉಪಯೋಗಿಸದೆ ಆ ಮನೆ ನಿರ್ಮಾಣದ ಕಾರ್ಯದಲ್ಲೇ ಅದು ಆ ಕಾರ್ಯಕ್ಕೆ ಉಪಯೋಗವಾಗುವಂಥ ರೀತಿಯಲ್ಲಿ ನೀವೆಲ್ಲರೂ ಆ ಫಂಡನ್ನು ಆ ದುಡ್ಡನ್ನು ಉಪಯೋಗ ಮಾಡಿಕೊಳ್ಳಬೇಕೆನ್ನುವಂಥ ಕಳಕಳಿಯ ವಿನಂತಿಯನ್ನು ನಿಮ್ಮ ಹತ್ರ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಇರಬೇಕಾದಂಥವರು ರಾಜೇಂದ್ರ ಕಾಮತ್ ಅವರು, ಈ ಸಮಿತಿಯ ಒಬ್ಬರು ಸದಸ್ಯರಾಗಿದ್ದಂಥ ರಾಜೇಂದ್ರ ಕಾಮತ್ ಅವರು ಕೊರೋನಾದ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಈ ಸಂದರ್ಭದಲ್ಲಿ ಶಾಂತಿಯನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಈ ಕಾರ್ಯಕ್ರಮ ಮಾಡಬೇಕೆನ್ನುವಂಥ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಬಂದದ್ದು, ಯಾರ ಮುಖಾಂತರ ಹಸ್ತಾಂತರಿಸಿದರೆ ಇದಕ್ಕೆ ಕಳೆ ಬರ್ತದೆ, ಇದಕ್ಕೊಂದು ತೂಕ ಬರ್ತದೆ ಅನ್ನುವಂಥದ್ದು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೊಕ್ಕಡ CA ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕುಶಲಪ್ಪ ಗೌಡರು ಇದ್ದಾರೆ. ಕುಶಲಪ್ಪ ಗೌಡರು ಹೀಗೆ ನಾವು ಒಂದ್ಸಲ ಮಾತಾಡುವಾಗ ಹೇಳಿದರು, CT ರವಿ ಅಣ್ಣ ಭಾರಿ ಅಡ್ಡೆ ಮಾರಣಿಕ ಅಂತ ಹೇಳಿದರು. ಪ್ರಾಯಶಃ ಇವತ್ತು ನಾವು ಅವತ್ತೇ ನಮ್ಮ CT ರವಿಯವರನ್ನು ಸಂಪರ್ಕ ಮಾಡಿದಾಗ CT ರವಿಯವರು ತಕ್ಷಣ ಒಪ್ಪಿಕೊಂಡ್ರು. CT ರವಿಯವರು ಇವತ್ತು 4ನೇ ಬಾರಿಗೆ ಶಾಸಕರಾಗಿ, 2 ಬಾರಿ ಈ ರಾಜ್ಯದ ಸಚಿವರಾಗಿ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿ ನಮ್ಮಂತ ಅನೇಕ ಜನ ಸಾವಿರಾರು ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ, ಅದು ವಿದ್ಯಾರ್ಥಿ ಪರಿಷತ್ತಿಂದ ಇರಬಹುದು, ಬಜರಂಗ ದಳದ ಮೂಲಕ ಇರಬಹುದು, ಭಾರತೀಯ ಜನತಾ ಪಾರ್ಟಿಯ ಮೂಲಕ ಇರಬಹುದು, ಸಮಾಜದ ಕಟ್ಟಕಡೆಯ ಕಾರ್ಯಕರ್ತ ಮತ್ತು ಸಮಾಜದ ಬಂಧುಗಳನ್ನು
ಸಮಾಜದ ಸುಸ್ಥಿತಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ಪ್ರೇರಣಾದಾಯಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಸಿ ಟಿ ರವಿ ಅವರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಅಂತ ಸಿ ಟಿ ರವಿ ಅವರ ಮೂಲಕವೇ ಈ ಕಾರ್ಯಕ್ರಮದ ಫಲಾನುಭವಿಗಳಿಗೆ ಪರಿಹಾರ ವಿತರಣೆಯನ್ನು ಮಾಡಬೇಕೆನ್ನುವಂಥದ್ದನ್ನು ಕೇಳಿದಾಗ ಬಹಳ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡು ಇವತ್ತು ಚಿಕ್ಕಮಗಳೂರಿನಿಂದ ನೇರ ನಮ್ಮ ತಾಲೂಕಿಗೆ ಬಂದು ಕ್ಷೇತ್ರದ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಪೂಜ್ಯ ಕಾಮಂದರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನಮ್ಮ ಕಾರ್ಯಕ್ರಮದ ಈ ಫಲಾನುಭವಿಗಳಿಗೆ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿರ್ತಕ್ಕಂಥ ಮಾನ್ಯ ಈ ರಾಜ್ಯದ ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿ ಅವರನ್ನು ಈ ಸಮಿತಿಯ ಪರವಾಗಿ, ಇಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ಎಲ್ಲರ ಪರವಾಗಿ, ಕ್ಷೇತ್ರದ ಜನತೆಯ ಪರವಾಗಿ ಮನಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇರುವವರು ನಮ್ಮೆಲ್ಲರ ಹಿರಿಯರು. ಇವತ್ತು ನಾನು ಶಾಸಕನಾಗಿ ಇಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತಾಪರು, ಕುಶಲಪರಂತರ ಹಿರಿಯರ ಅವರು ಕೊಟ್ಟಿರ್ತಕ್ಕಂಥ ಸಮಯ ಶ್ರಮದ ಪ್ರತಿಫಲವಾಗಿ ಇವತ್ತು ನಾವು ಇಲ್ಲಿ ವೇದಿಕೆಯಲ್ಲಿ ಶಾಸಕನಾಗಿ ಭಾಷಣ ಮಾಡ್ತಾ ಇದ್ದೇನೆ. ಅಂತ ಹಿರಿಯರು ನಮ್ಮೆಲ್ಲರ 2 ಬಾರಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಅನೇಕ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಪ್ರತಾಪ್ ಸಿಂಹ ನಾಯಕರವರನ್ನು ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾಲೂಕಿನ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅನೇಕ ಉಲ್ಲೇಖಾರ್ಹವಾಗಿರ್ತಕ್ಕಂಥ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಗುರುತಿಸಿದ್ರೆ ಅದು ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ. ಪ್ರಾಯಶಃ ಅಂಥ ಯೋಜನೆಗೆ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ LH ಮಂಜುನಾಥ್ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ, ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನಂಶ ಆಡಳಿತ ಮುಕ್ತೇಶ್ವರಾಗಿರ್ತಕ್ಕಂಥ ನಮ್ಮ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಶರತ್ ಕೃಷ್ಣ ಪಡವಟ್ನಾಯರವರಿದ್ದಾರೆ. ಅವರನ್ನು ಮನಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಿತಿಯ ಸದಸ್ಯರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಕಾಳಜಿ ರಿಲೀಫ್ ಫಂಡಿನ ಕಾರ್ಯದರ್ಶಿ ಇರ್ಬೋದು ಮತ್ತು ಎಲ್ಲ ಸದಸ್ಯ ಬಂಧುಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಕೊರಗಪ್ಪ ನಾಯಕರು, ಸೌಮ್ಯಲತಾ ಜಯಂತ್ ಗೌಡರು, ಮಮತಾ ಶೆಟ್ಟಿಯವರು, ಎಲ್ಲ ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಶಶಿಧರ್ ಅವರು ಮತ್ತು ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರು, ಎಲ್ಲ CA ಬ್ಯಾಂಕಿನ ಅಧ್ಯಕ್ಷರುಗಳು, ರಬ್ಬರ್ ಸೊಸೈಟಿಯ ಉಪಾಧ್ಯಕ್ಷರು, LD ಬ್ಯಾಂಕಿನ ಅಧ್ಯಕ್ಷರು, ಇಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಸ್ತರದಲ್ಲಿ ಕೆಲಸ ಮಾಡತಕ್ಕಂಥ ಜನಪ್ರತಿನಿಧಿಗಳಿಗೆ, ಪಕ್ಷದ ಕಾರ್ಯಕರ್ತ ಪದಾಧಿಕಾರಿ ಬಂಧುಗಳಿಗೆ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಫಲಾನುಭವಿ ಬಂಧುಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಅದರ ಜೊತೆ ನನ್ನ ಈ ಎಲ್ಲ ಕಾರ್ಯಕ್ರಮದ ಜೊತೆ ಬೆನ್ನೆಲುಬಾಗಿದ್ದಂಥ ಪತ್ರಿಕಾ ಮಾಧ್ಯಮದ ಬಂಧುಗಳು, ದೃಶ್ಯ ಮಾಧ್ಯಮದ ಬಂಧುಗಳು, ಅವರೆಲ್ಲರಿಗೂ ಮನಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕದೊಂದಿಗೆ ಸ್ವಾಗತ ಭಾಷಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಆತ್ಮೀಯರೇ, ಈ ಹೃದಯಸ್ಪರ್ಶಿ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಸರ್ವ ರೀತಿಯ ನಾಯಕತ್ವವನ್ನು, ಮುಂಚೂಣಿಯನ್ನು ಪಡೆದುಕೊಂಡು ಶ್ಲಾಘನೆ ಮತ್ತು ಟೀಕೆ ಎರಡನ್ನೂ ಕೂಡ ತಕ್ಕಡಿಯ ರೂಪದಲ್ಲಿ ಸ್ವೀಕರಿಸ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಸಾಧುವಾಗಿಸುವಲ್ಲಿ ಸದಾಕಾಲ ಬೆಳ್ತಂಗಡಿ ತಾಲೂಕಿನಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾ ಶಾಸಕರಿಂದ ಈಗ ಜನನಾಯಕನಾಗಿ ರೂಪುಗೊಳ್ತಾ ಇರುವಂತಹ ಆತ್ಮೀಯ ಹರೀಶ್ ಪೂಂಜ ಇವರಿಗೂ ಕೂಡ ಇಲ್ಲಿ ಸೇರಿರುವಂತಹ ಸರ್ವರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರ ಈ ಕಾಳಜಿಗೆ ನಾವು ವಂದಿಸ್ತಾ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ಬಂದಿರುವಂತಹ ಅತಿಥಿ ಅಭ್ಯಾಗತರಿಗೆ ಇನ್ನು ಮುಂದೆ
ನಾವು ಗೌರವವನ್ನ ತೋರ್ಪಡಿಸುವಂತಹ ಸಮಯ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿರುವಂತಹ ಮಾನ್ಯ ಸಚಿವರಾದಂತಹ ಸಿ.ಟಿ. ರವಿ ಇವರಿಗೆ ಹಾರಾರ್ಪಣೆಯನ್ನ ಮಾಡುವುದರೊಂದಿಗೆ ಸ್ವಾಗತವನ್ನ ಬಯಸಬೇಕಾಗಿ ಶ್ರೀಯುತ ಶರತ್ ಕೃಷ್ಣ ಪಡವೆಟ್ನಾಯ ಇವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇರುವಂತಹ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಕೆ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ಶಾಲು ಹಾಗೂ ಮಾಲಾರ್ಪಣೆಯನ್ನ ಮಾಡಬೇಕಾಗಿ ಲ್ಯಾನ್ಸಿ ಪಿಂಟೋ ಇವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಗ್ರಾಮೀಣ ಅಭಿವೃದ್ಧಿಯ ಕನಸನ್ನ ಕಾಣ್ತಾ ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡುವತ್ತ ಟೊಂಕ ಕಟ್ಟಿ ನಿಲ್ಲಿಸಿರುವಂತಹ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮುಖಂಡರು ಆಗಿರುವಂತಹ ಆ ಸಂಸ್ಥೆಯನ್ನ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದಿರುವಂತಹ LH ಮಂಜುನಾಥ್ ಇವರಿಗೆ ಗೌರವಾರ್ಪಣೆಯನ್ನ ಮಾಡಬೇಕಾಗಿ ಶ್ರೀಯುತ ಅಬುಬಕ್ಕರ್ ಇವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ಕನಸನ್ನ ಕಂಡು ಇದನ್ನ ನನಸಾಗಿಸುವುದವರು ನಮ್ಮ ನೆಚ್ಚಿನ ಶಾಸಕರಾದಂತಹ ಹರೀಶ್ ಪೂಂಜಾ ಇವರನ್ನ ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಶಕ್ತಿ ಮತ್ತು ಈ ಸಂಘಟನೆಯ ಮುಂಚೂಣಿಯಲ್ಲಿದ್ದುಕೊಂಡು ಸದಸ್ಯರಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಂತಹ ಎಲ್ಲ ಗೌರವಾನ್ವಿತ ಕಾಳಜಿ ಸಂಸ್ಥೆಯ ಸದಸ್ಯರುಗಳಿಗೆ ಮಾನ್ಯ ಶಾಸಕರು ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ನಂದಕುಮಾರ್ ಅವರು, ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಈ ಸಹೃದಯಿ ಬಂಧುಗಳಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶ್ರೀಯುತ ಪ್ರವೀಣ್ ಜೈನ್ ರವರು, ಶ್ರೀಯುತ ಅಬುಬಕ್ಕರ್ ಅವರು, ಶ್ರೀಯುತ ಜಗದೀಶ್ ಪ್ರಸಾದ್ ರವರು, ಶ್ರೀಯುತ ಗಣೇಶ್ ಗೌಡ ಇವರು, ಲ್ಯಾನ್ಸಿ ಪಿಂಟೋ ಅವರು, ಮೋಹನ್ ಕುಮಾರ್ ಅವರು, ಶ್ರೀಯುತ ರಾಜೇಶ್ ಪೈ ಅವರು, ದಯಾಕರ್ ರವರು, ಜಯಕರ್ ಶೆಟ್ಟಿ ಅವರು ಹಾಗೂ ಶರತ್ ಕೃಷ್ಣ ಪಡವೆಟ್ನಾಯರು.
ನಮಗೆಲ್ಲರಿಗೂ ಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಟ್ಟಿರ್ತಕ್ಕಂಥ ಧನಂಜಯರವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜಯಂತ್ ಕೋಟ್ಯನ್ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಮತ್ತು ಸೇರಿರುವ ಸರ್ವರನ್ನ ಸ್ವಾಗತಿಸಿ ಈಗ ನಿಮ್ಮೆಲ್ಲರ ಅನುಮತಿಯೊಂದಿಗೆ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀಯುತ ಸಿ.ಟಿ. ರವಿಯವರು ದೀಪವನ್ನು ಬೆಳಗುವುದರ ಮೂಲಕ ಮತ್ತು ಎಲ್ಲ ಅತಿಥಿ ಅಭ್ಯಾಗತರು ಈ ಕಾರ್ಯಕ್ರಮದಲ್ಲಿ ಅವರ ಜೊತೆ ಸಹಭಾಗಿಗಳಾಗಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಕೂಡ ಮಾಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ಅಭ್ಯಾಗತರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಸಾಂಕೇತಿಕವಾಗಿ ನಾವು 6 ಜನರ ಹೆಸರನ್ನ ಇಲ್ಲಿ ಕರಿತಾ ಇದ್ದೇವೆ. ದಯವಿಟ್ಟು ಹೆಸರನ್ನ ಕರೆದವರು ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಗೌರವಾನ್ವಿತ ಸಚಿವರಾದಂಥ ಶ್ರೀ ಸಿ.ಟಿ. ರವಿ ಇವರಿಂದ ಸಹಾಯಧನವನ್ನು ಸ್ವೀಕರಿಸಬೇಕು ಹೇಳುವ ವಿನಂತಿಯನ್ನ ಮಾಡ್ತಾ, ಮೊದಲನೇದಾಗಿ ಕರಿಯ ಇಂದಬೆಟ್ಟು ಇವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಸಚಿವರು ಮತ್ತು ಶಾಸಕರು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ತಾವು ಇದ್ದ ಸ್ಥಳಗಳಲ್ಲಿ ಎದ್ದು ನಿಂತು ಈ ಸಹಾಯಧನವನ್ನು ವಿತರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ, ಜೋರಾದ ಚಪ್ಪಾಳೆಯೊಂದಿಗೆ ಸೇರಿರುವ ಸರ್ವರು ಕೂಡ ಲಿಂಗಪ್ಪ ಕಡಿರುದ್ಯಾವರ, ನೀಲಯ್ಯಗೌಡ ಸನ್ ಆಫ್ ಬೊಮ್ಮಣ್ಣಗೌಡ ಕಳಂಜ, ಖತೀಜಮ್ಮ ವೈಫ್ ಆಫ್ ಅಬ್ದುಲ್ ಗಫೂರ್ ಚಿಬಿದ್ರೆ, ವಸಂತ ಪೂಜಾರಿ ಸನ್ ಆಫ್ ಚನ್ನನ ಪೂಜಾರಿ ಕಲ್ಮಂಜ,
ಕೊರಗಪ್ಪ ಪೂಜಾರಿ ಸನ್ ಆಫ್ ರುಕ್ಮಯ ಪೂಜಾರಿ ನಾವೂರ್. ಆತ್ಮೀಯರೇ, ಈ ಎಲ್ಲ ಫಲಾನುಭವಿಗಳನ್ನ ನಮ್ಮ ಕಂದಾಯ ಇಲಾಖೆಯ ರೆಕಾರ್ಡ್ಗಳಂತೆ ಎ ಕೆಟಗರಿ ಅಂತ ಹೇಳಿ ವಿಂಗಡಣೆ ಮಾಡಿರ್ತಾರೆ. ಅಂದರೆ ಇವರ ಮನೆಗಳು ಸಂಪೂರ್ಣವಾಗಿ ನಾಶವಾಗಿವೆ ಅಥವಾ ನಾಶವಾಗುವ ಹಂತದಲ್ಲಿದೆ ಅಂತ ಹೇಳುವಂತ ವರದಿಯನ್ನ ಕೊಟ್ಟ ಪ್ರಕಾರ ಈ ಎಲ್ಲ ಫಲಾನುಭವಿಗಳಿಗೆ ತಲಾ 1 ಲಕ್ಷ ರೂಪಾಯಿಯ ಚೆಕ್ ಅನ್ನ ಈ ದಿನ ವಿತರಣೆ ಮಾಡಿದ್ದೇವೆ ಅಂತ ಹೇಳುವುದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಮುಂದೆ ಮಾನ್ಯ ಸಚಿವರಾದಂತಹ ಶ್ರೀಯುತ CT ರವಿಯವರ ಮಾತುಗಳಿಗಾಗಿ ಈ ವೇದಿಕೆ. ಬಲೋ ಭಾರತ್ ಮಾತಾ ಕಿ. ಎಲ್ರಿಗೂ ನಮಸ್ಕಾರ. ಕಾಳಜಿ ಬೆಳ್ತಂಗಡಿ ಫ್ಲಡ್ ರಿಲೀಫ್ ಫಂಡ್ ಸಮಿತಿಯ ಮೂಲಕ ಕರ್ನಾಟಕ ರಾಜ್ಯದ ಉಳಿದೆಲ್ಲ ಶಾಸಕರಿಗೆ ಮಾದರಿಯಾಗುವಂತೆ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಮಿತ್ರರಾದ ಹರೀಶ್ ಪೂಂಜಾ ಅವರೇ, ಬಹು ವರ್ಷಗಳ ಒಡನಾಡಿ ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯಕ್ ಅವರೇ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಮಂಜುನಾಥ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶರತ್ ಕೃಷ್ಣ ಅವರೇ, ಧನಂಜಯ ರಾವ್ ಅವರೇ, ಎಲ್ಲ ಗಣ್ಯರೇ, ಜಯಂತ್ ಕೋಟ್ಯಾನ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಮಂತ್ರವಾಗದ ಅಕ್ಷರ ಇಲ್ಲ, ಔಷಧಿಯಾಗದ ಸಸ್ಯ ಇಲ್ಲ, ಹಾಗೆಯೇ ಕೆಲಸಕ್ಕೆ ಬಾರದ ಜನರೂ ಇಲ್ಲ. ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಶ್ಯ ತತ್ರ ದುರ್ಲಭ ಅಂಥೇಳಿ ಸಂಸ್ಕೃತದಲ್ಲಿರುವ ಶ್ಲೋಕದಂತೆ ಎಲ್ಲರನ್ನ ಜೋಡಿಸಿ ಕಾಳಜಿ ಸಂಘಟನೆಯನ್ನು ಕಟ್ಟಿ ಆ ಮೂಲಕ ಜನರ ನೆರವಿಗೆ ನಿಂತಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾರವರಿಗೆ ನಾನು ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ರಾಜಕಾರಣ ಇರೋದು ಬದುಕೋದಕ್ಕಲ್ಲ. ಭಾಳ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಬದುಕೋದಕ್ಕೆ ರಾಜಕಾರಣ ಅಂತಕ್ಕಂಥ ಮನೋಭಾವನೆಗೆ ಬಂದ್ಬಿಟ್ಟಿದ್ದಾರೆ. ತಾವು ಮಾತ್ರ ಬದುಕೋದಲ್ಲ, ತನ್ನ ಕುಟುಂಬ, ಮಕ್ಕಳು, ಮರಿಮಕ್ಕಳಿಗೂ ಅಧಿಕಾರ ತಪ್ಪು ಹೋಗಬಾರ್ದು ಅಂತ ಆಲೋಚನೆ ಮಾಡ್ತಕ್ಕಂಥ ಆ ಆಲೋಚನೆಯ ಒಳಗಡೆನೆ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥ ಬಹಳಷ್ಟು ಜನರನ್ನು ನಾವು ನೋಡಿದ್ದೇವೆ. ಅದರ ರಾಜಕಾರಣ ಇರೋದು ಬದುಕೋದಕ್ಕಲ್ಲ, ಜನರ ಬದುಕನ್ನು ಬದಲಾಯಿಸೋದಕ್ಕೆ, ಇನ್ನೊಬ್ಬರ ಬದುಕಿಗೆ ನೆರವಾಗೋದಕ್ಕೆ ಅನ್ನುವಂಥ ಒಂದು ಕಾಳಜಿಯನ್ನು ತೋರಿಸಿರ್ತಕ್ಕಂಥದ್ದು ಈ ಕ್ಷೇತ್ರದ ಶಾಸಕರು. ನಾನು ಮೊತ್ತದ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವ್ರು ಹೇಳಿದ್ರು, ಒಂದು ಗ್ರಾಮೀಣ ಪ್ರದೇಶದ ಒಂದು ಕ್ಷೇತ್ರದಲ್ಲಿ ಇದು ದೊಡ್ಡ ಸಂಗತಿಯೇ. ಒಂದು ಪುಣ್ಯ ಏನು ಅಂತ ಹೇಳಿದ್ರೆ, ಕಾವಂದ್ರು ವೀರೇಂದ್ರ ಹೆಗಡೆ ಅವರ ಕೃಪಾಶ್ರೀವಾದ, ಮಂಜುನಾಥ ಸ್ವಾಮಿಯ ದಯೆ ಇರೋದು ಒಂದು ಪುಣ್ಯದ ಕೆಲಸ. ಆದರೆ ಎಲ್ಲರನ್ನು ಜೋಡಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಿಮ್ಮ ಪುರುಷಾರ್ಥ. ಪುಣ್ಯ ಮತ್ತು ಪುರುಷಾರ್ಥ ಎರಡೂ ಇಲ್ಲಿ ಸೇರಿ ಕೆಲಸ ಮಾಡಿದೆ. ನಮ್ಮೆಲ್ಲರ ಕಣ್ತೆರೆಸುವಂಥ ಕೆಲಸನೂ ಮಾಡಿದೆ. ನಾವು ಜನರ ನಡುವಿಂದಲೇ ಬಂದವರು. ಆದರೆ ನಮ್ಮ ಆಲೋಚನೆಯ ದಿಕ್ಕಿಗೂ ನೀವು ಒಂದು ಹೊಸ ಸ್ಪರ್ಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದಿರಿ. ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅನ್ನೋದಕ್ಕಿಂತ ಆ ಹಿಂದಿರೋ ಭಾವನೆ ಇದೆಯಲ್ಲ, ಆ ಭಾವನೆ ಭಾಳ ದೊಡ್ಡದು. ನೀವು ಹೇಳ್ತಾ ಇದ್ರಿ, ಹೊನ್ನಪ್ಪಗೌಡ ಅಂತಕ್ಕಂಥ ಒಬ್ಬ ಆಟೋ ಚಾಲಕ, ದುಡಿದು ತಿನ್ನುವ ವ್ಯಕ್ತಿ. ಆ ಮನುಷ್ಯನಿಗೆ ನಾನು ಈ ಸಂಕಷ್ಟಕ್ಕೆ ನೆರವಾಗಬೇಕು ಅನ್ನುವಂಥ ಭಾವನೆ ಬಂತಲ್ಲ, ಆ ಭಾವನೆಯನ್ನು ಬೆಳೆಸುವ ಕೆಲಸವನ್ನು ಈ ನಿಮ್ಮ ಕಾರ್ಯ ಮಾಡ್ತಾ ಇದೆ. ಯಾರ್ಯಾರು ಕೆಲವರು ಕಡಿಮೆ ಕೊಟ್ಟಿರ್ಬೋದು, ಕೆಲವರಿಗೆ ಹೆಚ್ಚು ಕೊಟ್ಟಿರ್ಬೋದು, ಅವರವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಕೊಟ್ಟಿರ್ಬೋದು. ಆದರೆ
ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಜನರ ನೆರವಿಗೆ ಬರಬೇಕು ಅನ್ನುವಂಥ ಒಂದು ಸದ್ಭಾವನೆಯನ್ನು ಸಮಾಜದಲ್ಲಿ ಮೂಡಿಸೋದ್ರೊಳಗಡೆ ನಿಮ್ಮ ಕಾರ್ಯ ಯಶಸ್ವಿಯಾಗಿದೆ. ಅದಕ್ಕಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬದುಕು ಕಟ್ಟೋಣ ಬನ್ನಿ ಅನ್ನೋದೇ ಶೀರ್ಷಿಕೆಯೇ ಒಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಡುವ ಶೀರ್ಷಿಕೆ. ಆ ರೀತಿ ಬದುಕು ಕಟ್ಟಲು ನೆರವಾಗಿದ್ದೀರಿ. ಯಾವುದು ನಾವು ನಿರೀಕ್ಷೆ ಮಾಡಿ ಬರುವಂಥದ್ದಲ್ಲ. ಬರ ಅಂಥೇಳಿ ಮಳೆಗಾಗಿ ಆಕಾಶದ ಕಡೆ ನೋಡ್ತಿದ್ದ ಕಾಲದಲ್ಲಿ ದಿಢೀರಂತ ಸುರಿದ ಮಳೆ ಅತಿವೃಷ್ಟಿಯ ಸಂಕಷ್ಟವನ್ನು ತಂದುಬಿಡ್ತು. ಅತಿವೃಷ್ಟಿಯ ಸಂಕಷ್ಟದಿಂದ ಚೇತರಿಸ್ಕೊಳ್ಳೋದಕ್ಕೆ ಮುಂಚೆನೇ ಕೋವಿಡ್ನ ಸಂಕಷ್ಟ ನಮಗೆ ನಮ್ಮ ಮೇಲೆ ಮತ್ತೊಂದು ಬರಸಿಡಿಲಿನಂತೆ ಅಪ್ಪಳಿಸ್ತು. ಅದ್ರ ಜೊತೆಗೆ ಮತ್ತೆ ಅತಿವೃಷ್ಟಿಯ ಸಂಕಷ್ಟ. ಈ ಎಲ್ಲದರ ನಡುವೆ ಬದುಕು ಕಟ್ಕೊಳ್ಳೋದಕ್ಕೆ ಬದುಕು ಕಟ್ಟೋಣ ಬನ್ನಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡೋದು ಅದೊಂದು ಎಲ್ರಿಗೂ ಮಾದರಿ ಮತ್ತು ಸ್ಫೂರ್ತಿ ಆಗ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇಡೀ ರಾಜ್ಯದ ಉದ್ದಗಲಕ್ಕೆ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ನೆರವಾಗ್ತಿರೋ ಸಂಗತಿ ಗೊತ್ತಿರುವ ವಿಷಯನೇ. ಸ್ವಾವಲಂಬಿ ಜೀವನ ಕಟ್ಟೋದು ಬೇರೆ, ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಸ್ವಾವಲಂಬಿ ಜೀವನ ಕಟ್ಟೋದಕ್ಕೆ ನೆರವಾಗೋದು ಬೇರೆ. ಆ ರೀತಿ ಕೆಲಸವನ್ನು ಮಾಡ್ತಾ ಇದೆ. ಶ್ರೀಮಂತಿಕೆಯ ಸದ್ಬಳಕೆ ಆಗಬೇಕಾಗಿರೋದು ವೈಭವದ ಜೀವನದ ಮೂಲಕ ಅಲ್ಲ. ಶ್ರೀಮಂತಿಕೆಯ ಸದ್ಬಳಕೆ ಆಗಬೇಕಾಗಿರೋದು ಇನ್ನೊಬ್ಬರ ಸಂಕಷ್ಟಕ್ಕೆ ನೆರವಾಗುವ ಮೂಲಕ ಅನ್ನುವ ಒಂದು ತಾತ್ವಿಕ ವಿಚಾರವನ್ನು ಒಪ್ಕೊಂಡೇನೆ ಶ್ರೀಮಂತಿಕೆಯ ಸ್ವಲ್ಪ ಪಾಲನ್ನು ಕೊಡ್ತಾ ಬಂದಿರತಕ್ಕಂಥ ದಾನಿಗಳ ಸಂತತಿ ಅದು ಮತ್ತಷ್ಟು ಸಾವಿರ ಆಗಲಿ, ಅಂಥವರ ಶ್ರೀಮಂತಿಕೆಯೂ ಹೆಚ್ಚಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಲಿಕ್ಕೆ ಬಯಸ್ತೇನೆ. ನಾನು ಆರಂಭದಲ್ಲೇ ಹೇಳಿದೆ, ಜನರ ಬದುಕನ್ನು ಬದಲಾಯಿಸೋದಕ್ಕೆ ರಾಜಕಾರಣ ಇರಬೇಕು, ಬದುಕೋದಕ್ಕಲ್ಲ ಅಂಥೇಳಿ. ಒಂದು ಸರ್ಕಾರದ ಹೊಸ ಆಲೋಚನೆಗಳು ಪ್ರಾರಂಭ ಆಗೋದೇನೆ ಕಟ್ಟಕಡೆಯ ಮನುಷ್ಯನಿಗೆ ಹೇಗೆ ನೆರವಾಗಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಆರಂಭ ಆದಾಗ ಮಾತ್ರ ಅದು ಬದುಕನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. 1986 ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಒಂದು ಮಾತನ್ನು ಹೇಳಿದರು. ಕೇಂದ್ರದಿಂದ 100 ರೂಪಾಯಿನ ಕಳಿಸಿದರೆ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು ಕೇವಲ 15 ರೂಪಾಯಿ ಮಾತ್ರ ಅಂಥೇಳಿ. ಕೇಂದ್ರದಿಂದ 100 ರೂಪಾಯಿ ಕಳಿಸಿದರೆ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು ಕೇವಲ 15 ರೂಪಾಯಿ ಅಂಥೇಳಿ. ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದಕ್ಕಾಗಿಯೇ ಚಿಂತನೆ ಮಾಡಿದ್ರು, ಜನ್ಧನ್ ಖಾತೆಯ ಮೂಲಕ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆಯ ಮೂಲಕ ಸಂತ್ರಸ್ತರಿಗೆ, ಬಡವರಿಗೆ, ಫಲಾನುಭವಿಗಳಿಗೆ ತಲುಪಿಸಬೇಕು ಅನ್ನುವಂಥ ಚಿಂತನೆಯ ಮೂಲಕನೇ ನಡುವೆ ತಿನ್ನುತ್ತಿದ್ದಂಥ ದಲ್ಲಾಳಿಗಳಿಗೆ, ಕದೀಮರುಗಳಿಗೆ ಅವಕಾಶ ಆಗಬಾರ್ದು ಅಂಥೇಳಿ ನೇರ ನಗದು ವರ್ಗಾವಣೆಯ ಯೋಜನೆಯನ್ನು ಜಾರಿಗೆ ತಂದರು. ಇವತ್ತು ಧೈರ್ಯವಾಗಿ ಎದೆ ತಟ್ಟಿ ಹೇಳ್ಬೋದು, ಯಾವುದೇ ಸಂತ್ರಸ್ತರಿಗೆ ಮಧ್ಯವರ್ತಿಗಳಿಲ್ಲ, ನೇರವಾಗಿ ಅವ್ರ ಖಾತೆಗೆ ಜಮಾ ಆಗಿದೆ. ಮೊದಲನೇ ಕಂತು 1 ಲಕ್ಷ ಬಂತು ಅಂದರೆ ಅದರಲ್ಲಿ 95,000 ಬರಲಿಲ್ಲ, 1 ಲಕ್ಷನೇ ಬಂತು, ನೇರವಾಗಿ ನಗದು ವರ್ಗಾವಣೆಯ ಮೂಲಕ ಬಂತು. ಈ ರೀತಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಇರ್ಬೋದು, ಫಸಲ್ ಬಿಮಾ ಯೋಜನೆಯ ಹಣ ಇರ್ಬೋದು, ಅದೇ ರೀತಿ ಪಿಂಚಣಿ ಯೋಜನೆಯ ಹಣ ಇರ್ಬೋದು, ಈ ಎಲ್ಲ ಹಣ ನೇರವಾಗಿ ಖಾತೆಗೆ ಬರುವಂಥ ಯೋಜನೆ ಬಂದಿದೆ. ಇದು ಇವತ್ತು ಮಧ್ಯದಲ್ಲಿ ಯಾರು ತಿನ್ನೋದಕ್ಕೆ ಅವಕಾಶ ಇಲ್ಲ. ಸ್ವಚ್ಛ ಭಾರತದ ಮೂಲಕ ಸ್ವಚ್ಛತೆಯ ಕಲ್ಪನೆಯನ್ನು, ಉಜ್ವಲ ಯೋಜನೆಯ ಮೂಲಕ ಅವರಿಗೊಂದು ಉಚಿತವಾಗಿ ಗ್ಯಾಸ್ ಕೊಡ್ತಕ್ಕಂಥದ್ದನ್ನು, ಸಂಕಷ್ಟದಲ್ಲಿರುವಂಥ ಜನರಿಗೆ ಗರೀಬಿ ಕಲ್ಯಾಣ ಯೋಜನೆಯ ಮೂಲಕ ಉಚಿತವಾಗಿರ್ತಕ್ಕಂಥ ರೇಷನ್ ಕೊಡುವಂಥದ್ದನ್ನು, ಆತ್ಮನಿರ್ಭರ ಯೋಜನೆಯ ಮೂಲಕ ಪ್ರತಿಯೊಂದು ಕುಟುಂಬವು ಸ್ವಾವಲಂಬಿ ಆಗಬೇಕು. ಸ್ವಾವಲಂಬಿ ಆದಾಗ ಮಾತ್ರ ದೇಶ ಸಶಕ್ತವಾಗುತ್ತೆ ಅನ್ನುವಂಥ ಚಿಂತನೆಯನ್ನು ಒಳಗೊಂಡು ಭಾರತ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾರೋ ಒಬ್ಬರು ಸಮರ್ಥರಾಗೋದಲ್ಲ, ಯಾವುದೋ ಒಂದು ಸಮುದಾಯ ಸಮರ್ಥವಾಗೋದಲ್ಲ, ಯಾವುದೋ ಒಂದು ಪ್ರದೇಶ ಸಮರ್ಥವಾಗೋದಲ್ಲ. ಸಮರ್ಥ ಆಗಬೇಕಾಗಿರ್ತಕ್ಕಂಥದ್ದು ದೇಶದ 132 ಕೋಟಿ ಜನ. ಅದು
ಭಾರತ ಸರ್ಕಾರದ ಆಶಯ, ಪ್ರಧಾನಮಂತ್ರಿಯವರ ಕನಸು. ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾರೆ, 132 ಕೋಟಿ ಜನ ತನ್ನ ಬದುಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಬಂದರೆ ದೇಶ 132 ಕೋಟಿ ಹೆಜ್ಜೆ ಹೋಗುತ್ತೆ ಅಂಥೇಳಿ. ಅದಕ್ಕೆ ಸಾಕಾರ ರೂಪವಾಗಿ ರಾಮಾಯಣದಲ್ಲಿ ಲಂಕೆಗೆ ಸೇತುವೆ ಕಟ್ತಿರ್ಬೇಕಾದ್ರೆ ಪುಟ್ಟ ಅಳಿಲು ನನ್ನದೂ ಸೇವೆ ಇರಲಿ ಅಂಥೇಳಿ ನೀರಿನಲ್ಲಿ ಮೈನ ನೆನೆಸ್ಕೊಂಡು ಮರಳಲ್ಲಿ ಹೊರಳಾಡಿ ಆ ರಾಮನ ಕಾರ್ಯಕ್ಕೆ ನೆರವಾಯ್ತಂತೆ. ರಾಷ್ಟ್ರ ಕಾರ್ಯಕ್ಕೆ ಇವತ್ತು ಕಾಳಜಿ ಸಂಘಟನೆ ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ ಉಳಿದೆಲ್ಲ ತಂಡದ ಸಹಯೋಗದೊಂದಿಗೆ ಅಳಿಲು ಸೇವೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನೀವು ಮಾಡ್ತಿರ್ತಕ್ಕಂಥ ರಾಷ್ಟ್ರ ಕಾರ್ಯ ಅದು ಇಡೀ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಒಂದು ಮಾದರಿಯಾಗಿದೆ. ಆ ಮೂಲಕ ಮಾರ್ಗದರ್ಶನ ಮಾಡಿ ಅವರ ಬದುಕಿನಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆಯನ್ನು ತರಲಿ ಅಂತ ಹಾರೈಸಿ, ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ನಿಮ್ಮ ಬದುಕು, ಸಂತ್ರಸ್ತರ ಬದುಕು ಬಹಳ ಬೇಗ ಸಹಜ ಸ್ಥಿತಿಗೆ ಮರಳಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ, ಇದರಿಂದಲೇ ನಿಮ್ಮ ಬದುಕಿಗೆ ಪೂರ ನೆರವಾಗಿಬಿಡುತ್ತೆ ಅಂತ ಅಲ್ಲ, ನಿಮ್ಮ ಬದುಕಿಗೆ ಆಸರೆಯಾಗುವ, ನೆರವು ಕೊಡುವ ಉದ್ದೇಶವನ್ನು ಈ ಸಂಘಟನೆ ಹೊಂದಿದೆ. ಇದರ ಮೂಲಕ ನಿಮ್ಮ ಬದುಕಿನಲ್ಲಿ ಸ್ವಾವಲಂಬನೆ ಮೂಡಲಿ ಅಂತೇಳಿ ಹೇಳಿ ಹಾರೈಸಿ ಎಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾಳಜಿಯ ಬಹಳ ಸುಂದರವಾದಂತಹ ಕಾರ್ಯಕ್ರಮಗಳನ್ನು ಶ್ಲಾಘಿಸುವುದರ ಒಂದಿಗೆ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳಿ ಹೇಳುವಂತಹ ಮಾತುಗಳನ್ನು ಸಂತ್ರಸ್ತರಿಗೆ ನೀಡಿದಂತಹ ಮಾನ್ಯ ಸಚಿವರಾದಂತಹ ಸಿ.ಟಿ. ರವಿಯವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು, ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಒಂದು ಚಿಂತನೆ ಬದಲಾದರೆ ಯಾವ ರೀತಿ ಯೋಜನೆಗಳು ಬದಲಾಗುತ್ತದೆ ಅಂತ ಹೇಳುವುದಕ್ಕೆ ಮಾನ್ಯ ಹರೀಶ್ ಪೂಂಜರು ಒಂದು ನಿದರ್ಶನ. ಗಂಜಿ ಕೇಂದ್ರಗಳು ಅಂತ ಹೇಳಿ ಕರೆಯಲ್ಪಡ್ತಾ ಇದ್ದಂತಹ ಕೇಂದ್ರಗಳಿಗೆ ಬೆಳ್ತಂಗಡಿಯಲ್ಲಿ ಅನಾಹುತಗಳಾದಾಗ ಕಾಳಜಿ ಕೇಂದ್ರ ಹೇಳುವಂತಹ ಹೆಸರನ್ನ ನಾಮಕರಣ ಮಾಡುವುದರೊಂದಿಗೆ ಇಡೀ ರಾಜ್ಯಕ್ಕೆ ಈಗ ಕಾಳಜಿ ಕೇಂದ್ರಗಳು ಇವತ್ತು ಹೆಸರು ಮಾದರಿಯಾಗಿದೆ ಅಂತ ಹೇಳುವುದು ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಹೆಮ್ಮೆ. ಅಂತಹ ಮಾದರಿಯ ಕೆಲಸವನ್ನ ಕಟ್ಟಿಕೊಳ್ಳುತ್ತಾ ಇರುವಂತಹ ನಮ್ಮ ಶಾಸಕರು ಹರೀಶ್ ಪೂಂಜರು ಅಂತ ಹೇಳುವಂಥದ್ದು ಕೂಡ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಈ ಕ್ಷಣದವರೆಗೂ ಇಲ್ಲಿ ಸೇರಿರುವಂತಹ ಸರ್ವರಲ್ಲಿ ಅನೇಕರು ದೂರವಾಣಿ ಕರೆಯನ್ನ ನನಗೆ ಮಾಡಿ ಮತ್ತು ಇಲ್ಲಿರುವಂತಹ ಹಲವಷ್ಟು ಸದಸ್ಯರುಗಳಿಗೆ ಮಾಡಿ ನಮಗೆ ಈ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಸರ್ವ ರೀತಿಯಲ್ಲಿ ತೊಡಗಿಸಿಕೊಂಡಂತಹ ಮಾನ್ಯ ಹರೀಶ್ ಪೂಂಜಾರ್ ಅವರಿಗೆ ಗೌರವವನ್ನ, ಪ್ರೀತಿಯನ್ನ ತೋರ್ಪಡಿಸಲಿಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಅವಕಾಶವನ್ನ ಕೊಡಬೇಕು ಅಂತ ಕೇಳಿದರು. ಆದರೆ ಇದನ್ನು ನಾನು ಅಜೆಂಡಾದಲ್ಲಿ ಸೇರಿಸಲಿಲ್ಲ. ಯಾಕೆ ಅಂತ ಹೇಳಿದರೆ, ಅಜೆಂಡಾದಲ್ಲಿ ಸೇರಿಸಿದರೆ ಶಾಸಕರು ಅದಕ್ಕೆ ಗೀಟ್ ಹಾಕ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಆ ನಿಟ್ಟಿನಲ್ಲಿ ಅದನ್ನು ನಾವು ಸೇರಿಸಲಿಲ್ಲ. ಆದರೆ ಇವತ್ತು ಇಲ್ಲಿ ಸೇರಿರುವಂತಹ ಬಹಳಷ್ಟು ಜನ ನಾವು ಗೌರವವನ್ನು ತೋರಿಸ್ಪಡಿಸಬೇಕು ಹೇಳಿರೋ ದೊಡ್ಡ ಕಾರ್ಯಕ್ರಮ ಆಗುತ್ತದೆ. ಅದರ ಬದಲಿಗೆ ಈ ಎಲ್ಲ ಸೇರಿರುವ ಸರ್ವರ ಪರವಾಗಿ 4 ಜನ ವ್ಯಕ್ತಿಗಳು ಇವತ್ತು ವೇದಿಕೆಗೆ ಬಂದು ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಹರೀಶ್ ಪೂಂಜಾರ್ ಅವರಿಗೆ ಸೇರಿರುವಂತಹ ಸರ್ವರ ಪರವಾಗಿ ಪ್ರೀತಿ ಹಾಗೂ ಗೌರವವನ್ನ ತೋರ್ಪಡಿಸಲಿಕ್ಕಿದ್ದಾರೆ. ಆ 4 ಜನ ವ್ಯಕ್ತಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶಾಸಕರನ್ನ ಈಗ ಅವರು ಅಭಿನಂದಿಸಲಿಕ್ಕಿದ್ದಾರೆ. ಶ್ರೀಯುತ ಹಸೈನಾರ್ ಮಿತ್ತಬಾಗಿಲು, ನಿಶಾಂತ್ ಚಾರ್ಮಾಡಿ, ಲಕ್ಷ್ಮೀ ಮಿತ್ತಬಾಗಿಲು ಹಾಗೂ ಕುಲ್ಸಮ್ಮ ಮಿತ್ತಬಾಗಿಲು ದಯವಿಟ್ಟು ವೇದಿಕೆಗೆ ಬಂದು ಎಲ್ಲ ಫಲಾನುಭವಿಗಳ ಪರವಾಗಿ ನೀವು ಪ್ರತಿನಿಧಿಗಳ ರೂಪದಲ್ಲಿ ಅಭಿನಂದನೆಯನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ.
ಗೌರವಾರ್ಪಣೆಯನ್ನ ನೆರವೇರಿಸಿರುವಂಥ ಎಲ್ಲ ಫಲಾನುಭವಿಗಳಿಗೆ ಮತ್ತು ಸ್ವೀಕರಿಸಿದಂತಹ ಹರೀಶ್ ಪೂಂಜಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ 4 ಜನ ಫಲಾನುಭವಿಗಳನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕರವರಿಂದ ಗೌರವಧನವನ್ನ ಪ್ರೋತ್ಸಾಹಧನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಿನ್ನಮ್ಮ ಕರಿಯಗೌಡ ಪುದುವೆಟ್ಟು, ಜಿನ್ನಮ್ಮ ವೈಫ್ ಆಫ್ ಕರಿಯಗೌಡ ಪುದುವೆಟ್ಟು, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಫಲಾನುಭವಿ ಸುಂದರಗೌಡ ಮೊಗ್ರು, ಇವರು ಸಿದ್ಧರಿರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಫಲಾನುಭವಿ ಜೈನಾಬು ವೈಫ್ ಆಫ್ KH ಇಬ್ರಾಹಿಂ ಮಿತ್ತಬಾಗಿಲು. ದಯಾನಂದ ಪೂಜಾರಿ ಸನ್ ಆಫ್ ಬಾಬು ಪೂಜಾರಿ ಮಿತ್ತಬಾಗಿಲು, ಸಿದ್ಧರಿರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರೆಲ್ಲರಿಗೂ ಕೂಡ ತಲಾ ರು 1 ಲಕ್ಷದ ಚೆಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಹೇಳುವುದನ್ನು ತಿಳಿಸಲು ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆ ಪ್ರತಾಪ್ ಸಿಂಹ ನಾಯಕರವರು ಮಾತನಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೀವನ ಅಂತ ಹೇಳಿದರೆ ಹೀಗೆ ನಿರೀಕ್ಷೆ ಮಾಡದ ಕಡೆಯಿಂದ ಒಮ್ಮೊಮ್ಮೆ ಶಾಕ್ ಹೊಡಿತಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ನಾವು ನಂಬುವ ಎಲ್ಲ ದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವವರು ನನಗೆ ಬಹಳ ಖುಷಿ. ಯಾಕೆ ಅಂತೇಳಿ ಕೇಳಿದರೆ, ಜನರ ಮಧ್ಯೆಯೇ ಇದ್ದು ಜನರ ಕಷ್ಟ ಸುಖಗಳನ್ನು ಅರಿತು ಅವರ ಮಧ್ಯೆಯೇ ಬೆಳೆದಂತಹ ಒಬ್ಬ ನಾಯಕನಿಂದ ಇವತ್ತು ಒಂದು ಜನಮುಖಿ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮ ಅರ್ಪಣೆಯಾಗ್ತಾ ಇದೆ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ನಾನು CT ರವಿಯವರನ್ನು ಅಭಿನಂದಿಸ್ತೇನೆ. ಬಹಳ ಹತ್ತಿರದಿಂದ ನೋಡಿದಂತಹ ಹಿನ್ನೆಲೆಯಲ್ಲಿ ಹೇಳ್ತೇನೆ, ತುಂಬ ಯೋಜನೆಗಳು ಅದು ಜನಸಾಮಾನ್ಯರಿಗೆ ತಲುಪಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ರಾಜ್ಯದ ಒಬ್ಬ ಅಗ್ರಗಣ್ಯ ನಾಯಕರಲ್ಲಿ ಭವಿಷ್ಯದಲ್ಲಿ ಈ ರಾಜ್ಯದ ನೇತೃತ್ವವನ್ನು ಕೂಡ ವಹಿಸಬಲ್ಲಂತಹ ಸಾಮರ್ಥ್ಯ ಹೊಂದಿರುವಂತಹ CT ರವಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲ ಅಭಿಮಾನ. ಅದರ ಜೊತೆಗೆ ಈ ಯೋಜನೆಯ ರೂವಾರಿ ತನಗೆ ಒಂದು ಅವಕಾಶ ಸಿಕ್ಕಿದೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ 5 ವರ್ಷ ನನ್ನ ಮೇಲೆ ಇಟ್ಟಂತಹ ವಿಶ್ವಾಸದ ಪ್ರತೀಕವಾಗಿ ಈ ಜನರ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಿ ಅವರ ಜೊತೆ ಕೆಲಸ ಮಾಡ್ತಾ ತಾಲೂಕಿನ ಅಭಿವೃದ್ಧಿಯನ್ನೇ ಒಂದು ಕನಸಾಗಿಟ್ಟುಕೊಂಡು ಅಭಿವೃದ್ಧಿಯ ಮೂಲಕವೇ ಎಲ್ಲ ಟೀಕೆಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿರುವಂತಹ ಯುವ ನಾಯಕರಾದಂತಹ ಹರೀಶ್ ಪೂಂಜಾರ್ ಅವರೇ, ಜೊತೆಗೆ ನಮ್ಮ ತಾಲೂಕಿಗೆ ಬೇರೆ ಬೇರೆ ಯೋಜನೆಗಳ ಮೂಲಕ ನಾವೆಲ್ಲ ಅಭಿಮಾನ ಪಡುವ ರೀತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಪೂಜ್ಯ ಕಾವಂದರು ಅವರಿಂದ ಆಲೋಚನೆಗಳನ್ನು ಒಳಗೊಂಡಂತೆ 10 ಯೋಜನೆಗಳು ಎಲ್ಲ ಸರಕಾರಗಳು
ಅದು ಕೇಂದ್ರದಿಂದ ಹಿಡಿದು ಬೇರೆ ಬೇರೆ ಯೋಜನೆಗಳನ್ನು ಧರ್ಮಸ್ಥಳಕ್ಕೆ ಬಂದು ಕಲಿತು ಆ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಂತಹ ಎಷ್ಟೋ ನಿದರ್ಶನಗಳಿರುವಾಗ ಆ ನಿದರ್ಶನದ ಮುಖಂಡತ್ವವನ್ನು ವಹಿಸಿರುವಂತಹ ಕ್ಷೇತ್ರದಲ್ಲಿಯೂ ಮಂಜುನಾಥ, ಹೆಸರಿನಲ್ಲಿಯೂ ಮಂಜುನಾಥ, ಅವರ ಉಪಸ್ಥಿತಿಯನ್ನ ಗೌರವಿಸುತ್ತಾ ಶಾಸಕರ ಜೊತೆಗೆ ರಾಜಕೀಯ ರಹಿತವಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕಷ್ಟಪಟ್ಟು ಬೆಳೆದಿದ್ದಾರೆ. ಏನು ಸುಮ್ಮನೆ ಬೆಳೆದವರಂತ ಅಲ್ಲ. ಒಬ್ಬೊಬ್ಬರು ಇಲ್ಲಿ ಕೂತವರು ಬಹಳ ಕಷ್ಟದಿಂದ ಜೀವನದಲ್ಲಿ ಹೋರಾಟವನ್ನ ಮಾಡಿ ಒಂದು ಒಳ್ಳೆಯ ಸ್ಥಾನಕ್ಕೆ ತಲುಪಿದ್ದಾರೆ. ಆದರೆ ಸಮಾಜಕ್ಕೆ ಕಷ್ಟದಲ್ಲಿರುವಾಗ ಏನಾದರೂ ಕೊಡಬೇಕು ಅಂತ ಹೇಳುವಂತಹ ಆಶಯದ ಜೊತೆಗೆ ಶಾಸಕರ ಜೊತೆ ಕೈ ಜೋಡಿಸಿರುವಂತಹ ಎಲ್ಲ ಎಷ್ಟು ರತ್ನಗಳು ಅಂತೇಳಿ ಗೊತ್ತಿಲ್ಲ ನನಗೆ ಹೇಳಲಿಕ್ಕೆ, 25 ರತ್ನಗಳು ನಮ್ಮ ತಾಲೂಕಿನವರು ನಮ್ಮ ಈ ವೇದಿಕೆಯ ಮೇಲೆ ಕೂತಿದ್ದಾರೆ ಅಂತ ಹೇಳುವಂತಹ ಅಭಿಮಾನದ ಜೊತೆಗೆ ಇಲ್ಲಿ ನೆರೆದಿರುವ ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಿತ್ರರೇ, ನಾನು ಒಮ್ಮೆ ನೆನಪಿಸಿಕೊಳ್ತೇನೆ. ಒಮ್ಮೆ ಆ ದಿನವನ್ನ ನೆನಪಿಸಿಕೊಂಡ್ರೆ ಈ ತಂಡ ಅಥವಾ ನಮ್ಮ ಶಾಸಕರು ಅಥವಾ ಎಲ್ಲ ಜನರು, ನಾನು ಯಾರನ್ನು ಕುರಿತಾಗಿ ಅವರು ಹೀಗೆ ಇವರು ಹಾಗೆ ಅಂತೇಳಿ ಹೇಳುವುದಿಲ್ಲ, ಕಷ್ಟದಲ್ಲಿದ್ದಾಗ ಸ್ಪಂದಿಸುವುದಕ್ಕೆ ಎಲ್ಲರೂ ಸೇರಿದ್ದಾರೆ. ನನಗೆ ಇವತ್ತಿಗೂ ನೆನಪಿದೆ, ಅಲ್ಲಿ ಹೋದಾಗ ಅನಿರೀಕ್ಷಿತ, ಎಲ್ಲವೂ ಅನಿರೀಕ್ಷಿತ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಪೂಜೆಗೆ ಅಂತೇಳಿ ಹೋದವರು ಬಹುಶಃ ಅದೇ ಪೂಜೆ ಒಂದು ವೇಳೆ ರಾತ್ರಿ ಆಗಿರ್ತಿದ್ರೆ ಇವತ್ತೇನು ಮನೆ ಮಾತ್ರ ನಷ್ಟ ಆಗಿದೆ, ಅಂತಹ ಭೀಕರ ನೆರೆಯಲ್ಲಿಯೂ ಕೂಡ ಜೀವ ನಷ್ಟ ಆಗಲಿಲ್ಲ. ಬಹುಶಃ ದೇವರು ನಮ್ಮನ್ನ ಕಾಪಾಡಿದ್ದಾರೆ. ನಷ್ಟ ಆಗಿದೆ, ಇಲ್ಲ ಅಂತೇಳಿ ಹೇಳುವುದಿಲ್ಲ. ಆ ಹೊತ್ತಿನಲ್ಲಿ ನಮ್ಮ ಕಣ್ಣೆದುರೇ ನಾವು ಹುಟ್ಟಿ ಬೆಳೆದಂತಹ ಮನೆ, ನಾವು ಕಷ್ಟಪಟ್ಟು ಕಟ್ಟಿದಂತಹ ಮನೆ, ಸುತ್ತಮುತ್ತಲೂ ರಕ್ತವನ್ನ ಬೆವರು ಮಾಡಿ ಬೆಳೆಸಿದಂತಹ ತೋಟ, ನೋಡ್ತಾ ಇದ್ದ ಹಾಗೆ ಆ ನೀರಿನ ರಭಸಕ್ಕೆ ಕ್ಷಣ ಮಾತ್ರದಲ್ಲಿ ಒಂದು ತಾಯಿ ಬಂದು ಹೇಳ್ತಿದ್ರು, ಮನೆ ಒಳಗೆ ಹೋಗಿ ಉಡುವುದಕ್ಕೆ ಒಂದೆರಡು ಬಟ್ಟೆಯಾದರೂ ತಗೊಳ್ತೇನೆ ಅಂತ ಹೇಳಿಕೊಂಡು ಒಳಗೆ ಹೋಗಿ ಬಟ್ಟೆ ತೆಗಿತಾ ಇರುವ ಹಾಗೆ ಮನೆ ಒಂದು ಬದಿಯಿಂದ ಬೀಳ್ತಾ ಇದ್ದಂತೆ ಓಡಿ ಬಂದಂಥದ್ದು. ನೋಡ್ತಾ ಮನೆ ಅಡಿಸ್ಥಳವೇ ಕೊಚ್ಚಿಕೊಂಡು ಹೋದಾಗ ಒಂದು ರೀತಿಯಲ್ಲಿ ಅಸಹಾಯಕವಾಗಿ ಕಣ್ಣಲ್ಲಿ ನೀರು ತಂದುಕೊಂಡು ಯಾರಾದರೂ ಸಹಾಯ ಮಾಡ್ತಾರಾ? ಯಾಕೆಂದ್ರೆ ಇಡೀ ಭವಿಷ್ಯವೇ ಒಂದು ಅಂಧಕಾರ ರೀತಿಯಲ್ಲಿ ಕಾಣುವಾಗ ನಾವು ಇನ್ನು ಬದುಕುವುದು ಹೇಗೆ, ನಮಗೆ ಯಾರು ಸಹಾಯಕರು ಅಂತೇಳಿ ಹೇಳಿದಾಗ ಬಹುಶಃ ಈ ತಾಲೂಕಿನ ಈ ಎರಡೂ ಜಿಲ್ಲೆಗಳ ಜವಾಬ್ದಾರಿಯಲ್ಲಿರುವಂಥವರು ಎಲ್ಲರೂ ಮುಖ್ಯಮಂತ್ರಿಯಾದಿಯಾಗಿ ಯಡಿಯೂರಪ್ಪರು ಆವಾಗ ಅವರೊಬ್ಬರೇ ಕ್ಯಾಬಿನೆಟ್ ಆಗಿರಲಿಲ್ಲ ಆವಾಗ. ಆದರೂ ಇಲ್ಲಿ ಆದಾಗ ಇಲ್ಲಿಗೆ ಬಂದು ಇಲ್ಲಿಯ ಜನರಿಗೆ ಧೈರ್ಯ ತುಂಬಿಸಿ ಸ್ಥಳದಲ್ಲಿಯೇ ಅವರು ಘೋಷಣೆ ಮಾಡಿರುವಂತಹದ್ದು ಸಂಪೂರ್ಣ ಮನೆ ಹೋದವರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದ್ದು ಮಾತ್ರವಲ್ಲ, ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆ ರೀತಿಯಲ್ಲಿ ನಮಗೆ ಧೈರ್ಯ ತುಂಬಿಸಿದ್ದಾರೆ. ನಾನು ತಿಳ್ಕೊಳ್ತೇನೆ, ಹಣ ಕೊಡುವುದಕ್ಕಿಂತಲೂ ಬಹಳ ಮುಖ್ಯ ಯಾವುದು ಅಂತ ಹೇಳಿ ಕೇಳಿದರೆ, ನಾವು ಕಷ್ಟದಲ್ಲಿರುವಾಗ ನಮ್ಮಲ್ಲಿಗೆ ಬಂದು ಹೆದರಬೇಡಿ, ನಾವಿದ್ದೇವೆ, ನಿಮ್ಮ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೇವೆ, ಬದುಕು ಕಟ್ಟೋಣ ಬನ್ನಿ ಅಂತೇಳಿ ಹೇಳುವಾಗ ಅದರ ಹಿಂದೆ ಇದ್ದಂತಹ ಭಾವನೆ ಬರೀ ಸ್ಫೂರ್ತಿಯ ಘೋಷಣೆಯಾಗಿ ಮಾತ್ರ ಅಲ್ಲ, ವರ್ಷಾನುಗಟ್ಟಲೆ ಸಾವಿರಾರು ಯುವಕರು ಮರಳಿನಿಂದ ತುಂಬಿದಂತಹ ತೋಟದಲ್ಲಿ ಅದರಿಂದ ಮರಳನ್ನ ತೆಗೆದು ಮತ್ತೆ ಪುನಃ ಗದ್ದೆಯ ನಾಟಿ ಮಾಡಿ ಗಿಡಗಳನ್ನ ನಟ್ಟು, ಇಲ್ಲ ನಿಮ್ಮಿಂದಲೂ ಬದುಕುವುದಕ್ಕೆ ಸಾಧ್ಯ, ಎಂಥದೇ ಅನಾಹುತಗಳಾಗಲಿ ಸಮಾಜ ನಿಮ್ಮ ಜೊತೆ ಇದೆ, ಆ ರೀತಿಯಲ್ಲಿ ನಿಮಗೆ ಸ್ಪಂದನೆಯನ್ನು ಕೊಡುವಂತಹ ಕೆಲಸ ಮಾಡಿದಂತಹ ಎಲ್ಲ ಸಂಘ ಸಂಸ್ಥೆಗಳಿಗೆ, ದಾನಿಗಳಿಗೆ ಖಂಡಿತವಾಗಿಯೂ ಅವರು ಮಾಡಿದ ಕೆಲಸಕ್ಕೆ
ಸಾವಿರಾರು ಯುವಕರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ, ಸಂಘ ಸಂಸ್ಥೆಗಳಿಗೆ ಬಹುಶಃ ನಾವು ಒಂದು ಬಹಳ ಗಟ್ಟಿಯಾದಂತಹ ಚಪ್ಪಾಳೆಯ ಮೂಲಕ ನಮ್ಮ ಅಭಿನಂದನೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತೇಳಿ ತಿಳ್ಕೊಳ್ತೇನೆ. ಮತ್ತೆ ಪುನಃ ನಾನು ಮಾತಾಡುವಾಗ ರಾಜಕೀಯ ಮಾತಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಬೇಡಿ. ಯಾಕೆಂದ್ರೆ ಈ ಕಾರ್ಯಕ್ರಮ, ಇದರ ಪ್ರಯೋಜನ ಪಡೆಯುವಾಗ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಅಭಿವೃದ್ಧಿಯಲ್ಲಿ, ತಾಲೂಕಿನ ಬೆಳವಣಿಗೆಯಲ್ಲಿ, ಜನರ ಕಷ್ಟವನ್ನ ಸ್ಪಂದಿಸುವುದರಲ್ಲಿ ನಾವು ರಾಜಕೀಯ ಮಾಡಬಾರದು. ಮತ್ತೆ ಮಾಡುವುದೆಲ್ಲ ರಾಜಕೀಯವೇ. ಯಾರೋ ಒಬ್ಬರು ಒಳ್ಳೆಯದು ಮಾಡ್ತಾ ಇದ್ದಾರೆ. ಸಿ.ಟಿ. ರವಿಯವರು ಹೇಳಿದ ಹಾಗೆ, ಯೋಜಕ ತತ್ರ ದುರ್ಲಭ. ಎಲ್ಲರೂ ಕೂಡ ನನಗ್ಯಾಕೆ ಅಂತೇಳಿ ಕೈ ಕಟ್ಟಿ ಕೂತ್ರೆ ಜನರಿಗೆ ಸಹಾಯ ಮಾಡಲಿಕ್ಕೆ ಬರೋರು ಯಾರು? ಬಹುಶಃ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆಯ ಆಲೋಚನೆಯನ್ನ ಕೊಟ್ಟು ನಾನು ಮಾಡ್ತೇನೆ ಅಂತ ಹೇಳುವಂತಹ ವಿಶ್ವಾಸದ ಜೊತೆಗೆ ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಬಹುಶಃ ನಾನು ನನ್ನ ಪಕ್ಷದ ಶಾಸಕ ಅಂತ ಹೇಳುವ ಕಾರಣಕ್ಕೆ ಹೇಳ್ತಾ ಇಲ್ಲ. ಒಂದು ಹೊಸತನ, ಒಬ್ಬ ಹೊಸ ಯುವಕ ಸಮಾಜದ ಮಧ್ಯೆ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇನೆ, ನಾನು ರಾತ್ರಿ ಹಗಲು ಓಡಾಡ್ತೇನೆ, ಒಂದು ಬೆಳಿಗ್ಗೆ ಎದ್ದು ರಾತ್ರಿ ಮಧ್ಯರಾತ್ರಿಯವರೆಗೆ ಯಾರು ಕರೆದ್ರು ಅಲ್ಲಿಗೆ ಹೋಗ್ತೇನೆ. ಅದು ಚಾರ್ಮಾಡಿ ಘಾಟಿ ಕುಸಿದಾಗ ಇರಬಹುದು, ನೆರೆ ಬಂದಾಗ ಇರಬಹುದು, ಕೋವಿಡ್ನ ಸಂದರ್ಭ ಇರಬಹುದು, ಮನೆ ಮನೆಗೂ ಆಹಾರ ಪದಾರ್ಥವನ್ನ ತಲುಪಿಸಿ ನನ್ನ ತಾಲೂಕಿನ ನನ್ನ ಜನರಿಗೆ ನಾನು ವಿಶ್ವಾಸ ತುಂಬಿಸ್ತೇನೆ ಅಂತ ಹೇಳುವಂತಹ ಯುವಕನಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಟೀಕೆ ಮಾಡಬೇಕು ಅಂತ ಹೇಳುವಂಥದ್ದನ್ನ ನಾವು ಆತ್ಮಸಾಕ್ಷಿಯಾಗಿ ಕೇಳಿಕೊಳ್ಳಬೇಕು. ಇಲ್ಲಿ ಏನಾದರೂ ಜಾತಿ ಇದೆಯಾ? ಇಲ್ಲಿ ಏನಾದರೂ ಪಕ್ಷ ಇದೆಯಾ? ನೆರೆ ಬಂದಾಗ ಜಾತಿ, ಮತ, ಪಕ್ಷ ಯಾವುದನ್ನು ನೋಡಲಿಲ್ಲ. ಅದು ನೋಡುವುದೂ ಇಲ್ಲ. ಗೋಡೆ ಕಟ್ಟಿಕೊಳ್ಳುವುದು ಯಾರು ಅಂತ ಹೇಳಿದ್ರೆ ನಾವು. ನಮ್ಮ ಸ್ವಾರ್ಥಕ್ಕೆ ನಾವು ಗೋಡೆ ಕಟ್ಟಿಕೊಂಡು ನಮ್ಮದೇ ಆದಂತಹ ಒಂದು ಸಣ್ಣ ಕೋಣೆಯಲ್ಲಿ ಕೂತು ಹೊರಗಿನವರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೇಳಿ ಮಾಡುವಂತಹದ್ದು. ಅದನ್ನು ಮೀರಿ ನಿಂತು ನನಗೊಂದು ಜವಾಬ್ದಾರಿ ಸಿಕ್ಕಿದೆ, ಆ ಜವಾಬ್ದಾರಿಗೆ ನಾನು ನ್ಯಾಯ ಕೊಡ್ತೇನೆ ಅಂತ ಹೇಳುವಂತಹ ರೀತಿಯಲ್ಲಿ ಈ ತಂಡ ಎಲ್ರಿಗೂ ಅವರವರಿಗೆ ಬೇಕಾದಂತಷ್ಟು ದೇವರು ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಟೀಕೆಗಳನ್ನು ಕೇಳಿಕೊಂಡು ಸಮಾಜದಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಅವರಿಗಿಲ್ಲ. ಆದರೆ ಮನುಷ್ಯ ಅನಿಸಿಕೊಳ್ಳೋದು ಯಾವಾಗ ಅಂತೇಳಿ ಕೇಳಿದ್ರೆ, ಇನ್ನೊಬ್ಬರ ಕಷ್ಟ ನೋಡಿದಾಗ ನನ್ನ ಹೃದಯದಲ್ಲಿ ಏನಾದರೂ ಒಂದು ಸಣ್ಣ ಭಾವನೆ ಬರ್ತದ, ನನ್ನಿಂದ ಏನಾದರೂ. ಆ ಹೊನ್ನಪ್ಪ ಗೌಡ್ರಂಥವರು ನಮಗೆ ಆದರ್ಶ. ಯಾಕೆಂದ್ರೆ ಅವರು ಕೊಟ್ಟಂತಹ 1 ಲಕ್ಷಕ್ಕೆ ನಾವು ಎಷ್ಟು ಕೋಟಿ ರೂಪಾಯಿಯ ಬೆಲೆಯನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು, ದುಡ್ಡು ತುಂಬ ಮಂದಿ ಹತ್ರ ಇರ್ಬೋದು, ಕೊಡುವ ಮನಸ್ಸು, ಸ್ಪಂದಿಸುವ ಮನಸ್ಸು. ಅಂಥವರು ಮುಂದೆ ಬಂದಾಗ ಅವರನ್ನು ಗುರುತಿಸಿ ಅವರಿಗೊಂದು ಶಾಬಾಷ್ಗಿರಿ ಹೇಳಿ ನೀವು ಒಳ್ಳೇದು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವರನ್ನು ಪ್ರೋತ್ಸಾಹಿಸಿದಾಗ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಉತ್ಸಾಹ ಅವರಿಗೆ ಬರ್ತದೆ. ಅದು ಬಿಟ್ಟು ಯಾವುದೇ ಆಧಾರ ಇಲ್ಲ, ಏನು ಅಂತ ಹೇಳಿ ತಿಳ್ಕೊಳ್ಳುವುದಿಲ್ಲ, ಇದು ವ್ಯವಸ್ಥೆ ಏನು ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡುವುದಿಲ್ಲ, ಬರೀ ರಾಜಕೀಯವನ್ನ ಇಟ್ಟುಕೊಂಡು ಒಬ್ಬ ವ್ಯಕ್ತಿಯ ಚಾರಿತ್ರ್ಯದ ಬಗ್ಗೆ ಪ್ರಶ್ನೆ ಮಾಡಿದರೆ ಅಂಥವರನ್ನ ದೇವರು ಕೂಡ ಕ್ಷಮಿಸುವುದಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಬೇಡ, ಟೀಕೆ ಮಾಡುವುದು ತಪ್ಪಲ್ಲ. ನಾನು ಮತ್ತೆ ಹೇಳ್ತೇನೆ, ಟೀಕೆ ಮಾಡಬೇಕು. ನಾನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆಗಳು, ವ್ಯವಸ್ಥೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಟೀಕೆ ಮಾಡಬಹುದು. ಆದರೆ ಚಾರಿತ್ರ್ಯ ಹನನ ಮಾಡುವುದಲ್ಲ. ಟೀಕೆ ಯಾವತ್ತಿದ್ರೂ ಅದು ರಚನಾತ್ಮಕ. ಇದು ಸರಿಯಲ್ಲ, ಇದು ಸರಿ, ನನಗೊಂದು ಅನುಭವ ಇದೆ, ನನಗೊಂದು ಹಿರಿತನ ಇದೆ ಅಂತ ಹೇಳಿ ಆದರೆ ನನಗೆ ಖಂಡಿತವಾಗಿಯೂ ಹರೀಶ್ ಪುಂಜರೆ ಏನಾದರೂ ತಪ್ಪು ಮಾಡ್ತಾ ಇದ್ರೆ ಕರೆದು, ಹರೀಶ್ ಪುಂಜರೆ ನನ್ನ ಅನುಭವ ಹೀಗೆ ಹೇಳ್ತದೆ, ನೀವು ಹೀಗೆ ಮಾಡಿ ಅಂತೇಳಿ ಹೇಳಬೇಕೇ ಹೊರತು ಅವರ ಮನಸ್ಸಿಗೆ ನೋವಾಗುವ ಹಾಗೆ, ಕೆಲಸ ಮಾಡುವವರ ಮನಸ್ಸಿಗೆ ನೋವಾಗುವ ಹಾಗೆ ನೀವು ದುಡ್ಡು ತಿಂದಿದ್ದೀರಿ ಅಂತ ಹೇಳುವ ನಿರ್ಣಯಕ್ಕೆ ಬಂದು ಮಾತಾಡುವುದುಂಟಲ್ಲ, ಅದು ಕ್ಷಮೆ ಇಲ್ಲ. ಅದಕ್ಕೆ ಕ್ಷಮೆ ಇಲ್ಲ. ಅದು ನಾನು ಎಷ್ಟೇ ಹಿರಿಯನಿರಲಿ, ನಾನು ನನ್ನ ಜವಾಬ್ದಾರಿಯನ್ನ ಮರೆತು ಮಾತಾಡ್ತಿದ್ದೇನೆ ಅಂತ ಹೇಳುವಂಥದ್ದಾಗ್ತದೆ.
ಹಾಗಾಗಿ ನಾವೆಲ್ಲರೂ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಕೈಕಾಲು ಬಡಿತಿರುವಂಥವರು, ಒಂದು ಗೌರವಯುತವಾದಂತಹ ಜೀವನಕ್ಕೋಸ್ಕರ ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕೈಕಾಲು ಬಡಿಯುವಂಥವರು. ಅಂಥದ್ರಲ್ಲಿ ನಮಗೆ ನಮ್ಮ ಪುಣ್ಯಕ್ಕೆ ಹೊಸ ಹೊಸ ಯೋಚನೆಗಳ ಜೊತೆಗೆ ಒಂದು ಹೊಸ ಯುವಕರ ತಂಡ ಕೆಲಸ ಮಾಡ್ತದೆ. ನಮ್ಮ ಮಧ್ಯೆ ಏನಾದರೂ ಕಷ್ಟ ಬಂದಾಗ ಬರ್ತದೆ. ಕ್ಷೇತ್ರದಂತಹ ಧರ್ಮಸ್ಥಳ ಅದು ನಮಗೆ ಸಹಾಯವಾಗಿ ನಿಲ್ತದೆ, ಒಂದು ಆಸರೆಯಾಗಿ ನಿಲ್ತದೆ ಅಂತ ಹೇಳಿ ಆದರೆ ಅದರ ಬಗ್ಗೆ ನಾವು ಅಭಿಮಾನ ಪಡಬೇಕು, ಅದರ ಬಗ್ಗೆ ಸಂತೋಷ ಪಡಬೇಕು, ಅದರ ಬಗ್ಗೆ ಗೌರವ ಪಡಬೇಕು. ಅದು ನಮ್ಮ ವಿಶ್ವಾಸವನ್ನ ಹೆಚ್ಚಿಸಬೇಕು. ಎಷ್ಟು ಯೋಜನೆಗಳು, ಬಹುಶಃ ಅವರು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಜನಧನ ಯೋಜನೆಯ ಬಗ್ಗೆ ಹೇಳಿರುವಾಗ ನಮಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ವಿಶೇಷ ಅಂತೇಳಿ ಕಾಣಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಪ್ರತಿ ಊರಲ್ಲಿ ಬ್ಯಾಂಕ್ ಇದೆ, ಪ್ರತಿ ಊರಲ್ಲಿ ಸೊಸೈಟಿಗಳಿದ್ದಾವೆ, ಪ್ರತಿ ಊರಿನಲ್ಲಿ ಸ್ವಸಹಾಯ ಗುಂಪುಗಳಿದ್ದಾವೆ. ಆ ಕಾರಣಕ್ಕೆ ಒಂದಲ್ಲ ಒಂದು ಕಾರಣಕ್ಕೆ ನಾವು ಬ್ಯಾಂಕಿಗೆ ಹೋಗ್ತಾ ಇದ್ದಾವೆ, ಬ್ಯಾಂಕಿನೊಂದಿಗೆ ಸಂಬಂಧ ಇದೆ. ಆದರೆ ಬ್ಯಾಂಕಿನ ಮೆಟ್ಟಲನ್ನೇ ಹತ್ತದಂತಹ, ಬ್ಯಾಂಕ್ ಅಂತ ಹೇಳಿದರೆ ಏನು ಅಂತ ಹೇಳಿ ತಿಳಿಯದಂತಹ ಈ ದೇಶದಲ್ಲಿ ಜನಧನ ಯೋಜನೆಯ ಕಾರಣಕ್ಕೋಸ್ಕರ 40 ಕೋಟಿ ಹೊಸ ಖಾತೆಗಳಾಯಿತು. ಅದರಲ್ಲಿ 26 ಕೋಟಿ ತಾಯಂದಿರು ಬ್ಯಾಂಕಿನ ಮೆಟ್ಟಲೆ ಹತ್ತುವಂತ ಆದಂಥದ್ದು ಈ ಜನಧನ ಯೋಜನೆಯಿಂದಾಗಿ. ಇವತ್ತು ಆಲೋಚನೆ ಮಾಡಿ, ಹಿಂದೆ ಸರಕಾರದ ಯಾವುದೇ ಯೋಜನೆ ಬರಬೇಕು ಅಂತೇಳಿ ಆದರೆ ಎಷ್ಟು ಮನೆ ಬಾಗಿಲುಗಳಿಗೆ, ಎಷ್ಟು ಆಫೀಸರ್ಗಳ ಬಾಗಿಲುಗಳಿಗೆ, ಅದರಲ್ಲಿ ಎಷ್ಟು ಬಾರಿ ನಾವು ಹೋದಾಗ ಇನಿ ಬಲೆ ಎಲ್ಲೆ ಬಲೆ ಅಂತೇಳಿ ಹೇಳಿರುವಂಥದ್ದು ನಾವು ಅನುಭವದಲ್ಲಿಲ್ಲ. ಇವತ್ತು ದೆಹಲಿಯಲ್ಲಿ ಒಂದು ಬಟನ್ ಹೀಗೆ ಒತ್ತಿದ್ರೆ ಎಷ್ಟು ರೈತರು, ಸುಮಾರು 6 ಕೋಟಿ ರೈತರ ಅಕೌಂಟಿಗೆ ನೇರವಾಗಿ 6,000 ರೂಪಾಯಿ ಬರ್ತದೆ. ಸರಕಾರದ ಯೋಜನೆ ನೇರವಾಗಿ 4,000 ರೂಪಾಯಿ ಬರ್ತದೆ ಅಂತ ಹೇಳಿ. ಆದರೆ ಹೊಸ ಯೋಜನೆ ಒಳ್ಳೆಯದು ಯಾರೂ ಮಾಡಲಿ, ಅದನ್ನು ನಾವು ಅದರ ಬಗ್ಗೆ ನಾವು ಗೌರವವನ್ನು ಪಡಬೇಕು, ಅಭಿನಂದನೆಯನ್ನು ಪಡಬೇಕು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಇವತ್ತು ಎಷ್ಟೊಂದು ಯೋಜನೆಗಳು ಬರ್ತಾ ಇದೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ. ನಮ್ಮ ಶಾಸಕರು, ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅಭಿವೃದ್ಧಿಯ ಕನಸಿನಲ್ಲಿ ನಾನು ನೋಡಿದ್ದೇನೆ, ಸಿ.ಟಿ. ರವಿಯವರಿಗೂ ಗೊತ್ತಿದೆ, ಪ್ರತಿ ಮಿನಿಸ್ಟರ್ ಹತ್ರ ಹೋಗಿ ಕೈಕಾಲು ಹಿಡಿದಾದರೂ ಹುಡುಗರ ಹಾಗೆ ಮಕ್ಕಳ ಹಾಗೆ ಕೂತು ಹಠ ಮಾಡಿದ ಕಾರಣ ಇವತ್ತು ನಮ್ಮ ಪ್ರತಿಯೊಂದು ಬೂತಿಗೂ ಕನಿಷ್ಠ 10 ಲಕ್ಷ ರೂಪಾಯಿ ಕೊಡುವಂತಹ ರೀತಿಯಲ್ಲಿ ಅಭಿವೃದ್ಧಿಯ ಯೋಜನೆಗಳು ಕಾರ್ಯಗತ ಆಗ್ತಾ ಇದೆ. ಆ ಹುಡುಗನಿಗೆ ಪ್ರೋತ್ಸಾಹ ಕೊಡಬೇಕೋ, ಟೀಕೆ ಮಾಡಬೇಕೋ? ಟೀಕೆ ಮಾಡಿ, ಆದರೆ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಮಾಡಿ ಅವರ ವೇಗವನ್ನು ಕಡಿಮೆ ಮಾಡಬೇಡಿ. ಸಂಸಾರದ ನೋಡದೆ ಅವರು, ನನಗೆ ಗೊತ್ತಿಲ್ಲ, ಅವರು ಅವರ ಹೆಂಡತಿ ಮತ್ತು ಮಕ್ಕಳನ್ನ ತಿಂಗಳಲ್ಲಿ, ನಾನು ಹೇಳ್ತಾ ಇರುವಂಥದ್ದು, ಎಷ್ಟು ಬಾರಿ ಹೋಗಿ ನೋಡ್ತಾರೋ ಗೊತ್ತಿಲ್ಲ ನನಗೆ. ಇಷ್ಟು ಅನನ್ಯವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಾಗ ಎಲ್ರಿಗೂ ಆಲೋಚನೆ ಅವರು ಮಾಡಿದ ಕೆಲಸದ ಬಗ್ಗೆ ಅಲ್ಲ, ಅವರು ಹಾಕಿರುವ ಬ್ಯಾನರ್ನ ಬಗ್ಗೆ. ಏನಪ್ಪ ನಿಮಗೆ ಅಷ್ಟು ನಷ್ಟ? ಕೆಲಸ ಮಾಡಿದ್ದಾರೆ, ಅದಕ್ಕೆ ಆ ಊರಿನವರು ಸಂತೋಷಪಟ್ಟು ಬ್ಯಾನರ್ ಹಾಕಿದ್ದಾರೆ. ಆ ಬ್ಯಾನರ್ ಅನ್ನು ತೆಗಿರಿ, ಆ ಬ್ಯಾನರ್ ಅನ್ನು ತೆಗಿರಿ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಆದರೆ ಅದರಿಂದ ಸ್ಫೂರ್ತಿ ತಕೊಂಡು ನಾವೇನು ಮಾಡಬಹುದು ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಿ. ಅದರ ಬಗ್ಗೆ ಮತ್ಸರ ಪಟ್ಟರೆ ನಿಮಗೆ ಆರೋಗ್ಯಕ್ಕೆ ಹಾಳು, ಮತ್ಸರ ಪಡುವವರಿಗೆ ಆರೋಗ್ಯಕ್ಕೆ ಹಾಳು. ಯಾಕೆಂತ ಹೇಳಿ ಕೇಳಿದರೆ, ಹೊಸ ಯೋಚನೆ, ಭಾರತ ಬದಲಾಗ್ತಾ ಇದೆ. ಭಾರತ ಒಂದು ರೀತಿಯಲ್ಲಿ ವಿಶ್ವಾಸವನ್ನ ತುಂಬಿ ಒಬ್ಬ ಒಳ್ಳೆಯ ನೇತಾರ ಸಿಕ್ಕಿದ್ದಾನೆ, ಅವನ ಜೊತೆ ನಾನೂ ಕೆಲಸ ಮಾಡ್ತೇನೆ ಅಂತ ಹೇಳುವಂತಹ ವಿಶ್ವಾಸ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಬಂದಿದೆ. ಮೋದಿಯವರ ಜೊತೆಗೆ ನಾನೂ ಸಹ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವ ಅಭಿಮಾನದ ಜೊತೆಗೆ ಮೋದಿ ದೆಹಲಿಯಲ್ಲಿದ್ದರೆ
ಬೆಳ್ತಂಗಡಿಯಲ್ಲಿ ನಾನು ಮೋದಿ ಆಗ್ತೇನೆ ಅಂತ ಹೇಳುವಂತಹ ರೀತಿಯಲ್ಲಿ ಕೆಲಸ ಮಾಡುವಂಥವರ ಜೊತೆಗೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಮತ್ತೆ ಪುನಃ ಹೇಳ್ತೇನೆ, ಸಿ.ಟಿ. ರವಿ ಅವರು ಹೇಳಿದ ಮಾತನ್ನೇ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಕೊಟ್ಟಂತಹ ಹಣ ದೊಡ್ಡದಲ್ಲ, ಕೊಟ್ಟಂತಹ ಚೆಕ್ಕಿನಿಂದಾಗಿ ನಮ್ಮ ಜೀವನ ಪೂರ್ತಿ ಅದರಿಂದಾಗಿ ನಾವು ಬದುಕುವುದಿಲ್ಲ. ಆದರೆ ನಮ್ಮ ಕಷ್ಟವನ್ನು ಅರಿತು ಅಳಿಲ ಸೇವೆಯನ್ನಾದರೂ ಮಾಡಿದಾರಲ್ಲ, ಏನಾದರೂ ನಿಮ್ಮ ಜೊತೆ ನಾನಿದ್ದೇನೆ ಅಂತೇಳಿ ಹೇಳಿದಾರಲ್ಲ, ನಮ್ಮ ಕಣ್ಣೀರು ಹರಿತಾ ಇರುವಾಗ ಬಂದು ಇಲ್ಲ ಹರಿಸಬೇಡಿ, ನಾವು ಬದುಕು ಕಟ್ಟೋಣ ಅಂತ ಹೇಳಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಅವರದೇ ಆದಂತಹ ರೀತಿಯಲ್ಲಿ ನಮ್ಮ ಸೇವೆ ಮಾಡಿದ್ದಾರಲ್ಲ, ಈ ಕಾರ್ಯಕ್ಕೆ ನಾವೆಲ್ಲ ಮತ್ತೊಮ್ಮೆ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಿ ಮುಂದಿಗೂ ಅವರಿಗೆ ಕೆಲಸ ಮಾಡುವ ರೀತಿಯಲ್ಲಿ ನಾವೆಲ್ಲ ಪ್ರೋತ್ಸಾಹ ಆಶೀರ್ವಾದ ಮಾಡಬೇಕು ಅಂತೇಳಿ ಎಲ್ಲರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಕಾಳಜಿಯ ನೇತೃತ್ವವನ್ನು ವಹಿಸಿರುವಂತಹ ಮಾನ್ಯ ಶಾಸಕರ ಕಾರ್ಯವೈಖರಿಯನ್ನು ಬಹಳ ಸುಂದರವಾಗಿ ಮನದಟ್ಟುವ ರೀತಿಯಲ್ಲಿ ನಮಗೆಲ್ಲರಿಗೂ ಅರ್ಥೈಸಿದಂಥ ನಮ್ಮೆಲ್ಲರ ನಾಯಕರು ಆಗಿರುವಂತಹ ನಮ್ಮ ಪ್ರೀತಿಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕರವರಿಗೆ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಬಹಳಷ್ಟು ಕೂಗುಗಳು, ಅಪಸ್ವರಗಳು ಈ ಕಾರ್ಯಕ್ರಮಗಳನ್ನು ಸಂಘಟಿಸುವಾಗ ಬಂದದ್ದು ಸಹಜ. ವಿಳಂಬವಾಯಿತು ಹೇಳುವಂತಹ ಪ್ರಶ್ನೆ ಬಹಳಷ್ಟು ಜನ ಎತ್ತಿದ್ರು. ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ನಿಮಗೆಲ್ಲರಿಗೂ ಆಶ್ಚರ್ಯವಾಗಬಹುದು, ಈ ಕಾಳಜಿ ರಿಲೀಫ್ ಫಂಡಿಗೆ ನಿನ್ನೆಯ ದಿನವೂ ಕೂಡ 27,000 ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿದ್ದಾರೆ. ನಿನ್ನೆಯ ದಿನದವರೆಗೂ ಕೂಡ ನಾವು ಎಲ್ಲ ಚೆಕ್ಗಳನ್ನು ಬರೀಲಿಕ್ಕೆ ನಿರ್ಧರಿಸಿ ಇನ್ನೇನು ಸಹಿಯನ್ನ ಹಾಕಬೇಕು ಅಂತ ಹೇಳುವಾಗ ಒಬ್ರು ದಾನಿ ನಮಗೆ ಕರೆಯನ್ನ ಮಾಡಿ ಹೇಳ್ತಾರೆ, ಸರ್ ಇನ್ನೂ ನಾವು ದೇಣಿಗೆ ಕೊಡ್ಬೋದಾ? ಆಗ ನಮ್ಮಲ್ಲೆಲ್ಲ ಕೆಲವರು ಹೇಳಿದ್ರು, ಸಾಕು ನಿಲ್ಲಿಸಿ ಬಿಡುವ, ಯಾಕೆ ಹೇಳಿದ್ರೆ ಲೆಕ್ಕಾಚಾರಕ್ಕೆ ತೊಂದರೆ ಆಗ್ತದೆ ಅಂತ. ಆದರೆ ಮಾನ್ಯ ಶಾಸಕರು ಒಂದು ಮಾತು ಹೇಳಿದ್ರು. ಏನು ಅಂತ ಹೇಳಿದ್ರೆ, ಒಬ್ಬ ದಾನಿ ಕೊಟ್ಟಂಥದ್ದು ಆ 27,000 ಆದರೂ ಕೂಡ ಯಾರಿಗಾದ್ರೂ ಒಂದು 500 ರೂಪಾಯಿ ಜಾಸ್ತಿ ಬರ್ಬೋದಲ್ಲ, ಆದ್ರಿಂದ ತೆಕ್ಕೊಳ್ಳುವ ಅಂತ ಹೇಳಿದ್ರು. ಈ ವಿಳಂಬ ಆದದ್ದು ಯಾಕೆ ಅಂತ ಹೇಳಿದ್ರೆ, ಈ ಫಂಡಿಗೆ ಹಲವಷ್ಟು ದಾನಿಗಳು ನಾವು ಕೊಡ್ತೇವೆ, ನಾವು ಇನ್ನು ಮುಂದೆಯೂ ಕೊಡ್ತೇವೆ ಹೇಳುವುದನ್ನ ಈ ಕ್ಷಣದವರೆಗೂ ಕೊಡ್ತಾ ಬಂದದ್ರಿಂದ ಹೆಚ್ಚಿನ ಮೊತ್ತ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನೆರೆ ಸಂತ್ರಸ್ತರಿಗೆ ಬರಬೇಕು ಹೇಳುವಂತಹ ಏಕಮಾತ್ರ ಆಶಯದಿಂದ ಈ ಸ್ವಲ್ಪ ವಿಳಂಬವಾಗಿದೆ ಅಂತ ಹೇಳುವುದನ್ನ ಎಲ್ಲರೂ ನಾವು ತಿಳ್ಕೊಳ್ಬೇಕೇ ಹೊರತು ಬೇರೆ ಯಾವುದೇ ಅನ್ಯಥಾ ಕಾರ್ಯಕ್ರಮಗಳಿರಲಿಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ನಾನು ಎಲ್ರಿಗೂ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕಾಳಜಿ ರಿಲೀಫ್ ಫಂಡ್ ಇಂದ 210 ಮನೆಗಳಿಗೆ, ಅಂದ್ರೆ ಎ ಕ್ಯಾಟಗರಿಯಾಗಿ ವಿಂಗಡಿಸಲ್ಪಟ್ಟಂತ 210 ಮನೆಗಳಿಗೆ ತಲಾ 1 ಲಕ್ಷದಂತೆ 2,10,00,000 ರೂಪಾಯಿಯನ್ನ ಇವತ್ತು ನಾವು ವಿತರಣೆ ಮಾಡ್ತೇವೆ. 58 ಮನೆಗಳಿಗೆ, ಅಂದ್ರೆ ಸ್ವಲ್ಪ ಹೆಚ್ಚುವರಿ ಹಾನಿಯಾಗಿದೆ ಅಂತ ಹೇಳುವಂತಹ ವರದಿಯನ್ನ ಕೊಟ್ಟಲ್ಪಟ್ಟಂತಹ ಮನೆಗಳಿಗೆ ತಲಾ 80,000ದಂತೆ ನಾವು ಹಣವನ್ನು ವಿತರಣೆ ಮಾಡ್ತೇವೆ. 31 ಮನೆಗಳಿಗೆ, ಅಂದ್ರೆ ಸಿ ಕ್ಯಾಟಗರಿ ಅಂತ ವಿಂಗಡಿಸಲ್ಪಟ್ಟ ಮನೆಗಳಿಗೆ 56,500 ರೂಪಾಯಿಯ ಹಾಗೆ ನಾವು ಹಣವನ್ನ ವಿತರಣೆ ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಹಣವನ್ನ ವಿತರಣೆ ಮಾಡಿದ ನಂತರ ಕಾಳಜಿ ರಿಲೀಫ್ ಫಂಡ್ ಖಾತೆಯಲ್ಲಿ 32,124 ರೂಪಾಯಿ 53 ಪೈಸೆ ಉಳಿತಾಯ ಆಗಲಿಕ್ಕಿದೆ. ಅದನ್ನ ನಾನು ಕೊನೆಗೆ ಅಂತಿಮ ಶಿಲ್ಕು ಅಂತ ಪತ್ರಕರ್ತ ಮಿತ್ರರಿಗೆ ಕೊಟ್ಟಿದ್ದೇವೆ. ದಯವಿಟ್ಟು ಅದು ಉಳಿಕೆ ಅಂತ ತಿಳ್ಕೊಳ್ಬೇಡಿ. ಆ ಮೊತ್ತವನ್ನು ಕೂಡ ನಾವು ಈಗ ಈ ಕಾರ್ಯಕ್ರಮದ ಕೊನೆಗೆ 6 ಜನ ಫಲಾನುಭವಿಗಳಿಗೆ ಲಾಟ್ಸ್ ಎತ್ತುವುದರ ಮೂಲಕ ಇವತ್ತೇ ವಿತರಣೆ ಮಾಡಲಿಕ್ಕಿದ್ದೇವೆ. ಅದನ್ನು ಉಳಿಸಿಕೊಳ್ಳುವುದಿಲ್ಲ. ಅಂತಿಮ ಶಿಲ್ಕು ಎಲ್ಲಿ ಅಂತ ಪ್ರಶ್ನಾರ್ಥಕ ಚಿಹ್ನೆ ಬೇಡ. ನೇರವಾಗಿಯೂ ಕೂಡ ಆ ಮೊತ್ತವನ್ನು ಕೂಡ ಇವತ್ತು ವಿತರಣೆ ಮಾಡ್ತೇವೆ. ಅದರಲ್ಲಿ 5 ಜನ ಫಲಾನುಭವಿಗಳಿಗೆ ತಲಾ 5,000 ಹಾಗೆ ನಾವು ಇಲ್ಲಿ
ಲಾಟ್ಸ್ ಎತ್ತಿ ಕೊಡ್ತೇವೆ, ಚೆಕ್ಕನ್ನು ಕೊನೆಗೆ ಬರಿತೇವೆ. ಕೊನೆಯ ಒಂದು ಚೆಕ್ನವರಿಗೆ, ಅದು ಯಾರಿಗೆ ಬರ್ತದೆ ಅಂತ ನನಗೂ ಗೊತ್ತಿಲ್ಲ, ಆ ಒಂದು ಚೆಕ್ ಬರುವವರಿಗೆ ನಾವು 1 ತಿಂಗಳ ಕಾಲಾವಕಾಶವನ್ನ ಕೇಳ್ತೇವೆ. ಯಾಕೆಂತ ಹೇಳಿದ್ರೆ ಅಕೌಂಟ್ ಕ್ಲೋಸ್ ಮಾಡುವಾಗ ಎಷ್ಟು ಅಮೌಂಟ್ ಬರ್ತದೋ ಆ ಕಂಪ್ಲೀಟ್ ಅಮೌಂಟ್ ಅನ್ನ ನಾವು ಅವರಿಗೆ ಕೊಡ್ತೇವೆ. ಆ ನಿಟ್ಟಿನಲ್ಲಿ ಹೆಸರು ಇವತ್ತು ಆಯ್ಕೆ ಆಗುತ್ತದೆ. ಆ ವಿತರಣಾ ಕಾರ್ಯಕ್ರಮ ಅವರಿಗೆ ಚೆಕ್ ಕೊಡುವಂಥದ್ದನ್ನ ನಾವು 1 ತಿಂಗಳು ಅಥವಾ ಒಂದು 45 ದಿವಸದ ನಂತರ ಅಕೌಂಟ್ ಕ್ಲೋಸ್ ಆಗುವ ಸಂದರ್ಭದಲ್ಲಿ ಅವರನ್ನ ಶಾಸಕರ ಕಚೇರಿಗೆ ಕರೆದು ಅಲ್ಲಿ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಇದನ್ನೆಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳುವುದನ್ನು ಹೇಳ್ತಾ, ಉತ್ತಮ ಕಾರ್ಯಕ್ರಮವನ್ನ ಸಂಘಟಿಸುವಾಗ, ಯಾಕೆಂತ ಹೇಳಿದ್ರೆ ಹರೀಶ್ ಪೂಂಜಾರ್ ಅವರು ಬಹಳ ಒಬ್ಬ ತರುಣ, ಒಳ್ಳೆಯ ಕಾರ್ಯಕ್ರಮಗಳನ್ನು ಸಂಘಟಿಸುವಾಗ ಟೀಕೆ ಟಿಪ್ಪಣಿಗಳು ಬರುತ್ತದೆ. ಬಂದಂತಹ ಟೀಕೆ ಟಿಪ್ಪಣಿಗಳನ್ನ ಎದುರಿಸಿ ಹಿಂಜರಿಯದೆ ಮುನ್ನಡೆಯುವಂಥದ್ದು ಒಬ್ಬ ಜನನಾಯಕನ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದನ್ನ ನೀವು ಇವತ್ತು ಮಾಡಿ ತೋರಿಸಿದ್ದೀರಿ ಹೇಳುವ ಕಾರಣಕ್ಕೋಸ್ಕರ ಕಾಳಜಿಯ ಎಲ್ಲ ಸದಸ್ಯರ ಪರವಾಗಿ ನಾವು ನಿಮಗೆ ನಮ್ಮ ಪ್ರೀತಿಯ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ, ಟೀಕೆಗಳು ಬಂದಾಗ ನಾಯಕನಾದವ ಹಿಂಜರಿದ್ರೆ ಹಿಂದೆ ಇರುವ ಸದಸ್ಯರು ಕೂಡ ಸ್ವಲ್ಪ ಎದೆಗುಂದುತ್ತಾರೆ. ಆದರೆ ಯಾವುದೇ ಟೀಕೆಗಳು ಬಂದಾಗ ಅದನ್ನ ಧೈರ್ಯವಾಗಿ ಎದುರಿಸಿ ಎದೆಗುಂದದೆ ತಾವು ನಡೆದಂತಹ ರೀತಿ ಇನ್ನೂ ಕೂಡ ಮುಂದುವರಿಯಲಿ. ನಮ್ಮ ಬೆಳ್ತಂಗಡಿಯನ್ನ ಆದರ್ಶ ತಾಲೂಕಾಗಿ ಮಾಡುವ ನಿಮ್ಮ ಕನಸು ಶೀಘ್ರಾತಿ ಶೀಘ್ರ ನನಸಾಗಲಿ ಹೇಳಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಆಶೀರ್ವದಿಸ್ತಾ ಇದ್ದೇವೆ. ಆತ್ಮೀಯರೇ, ಇನ್ನು ಮುಂದೆ ನಾವು ಮತ್ತೆ 4 ಜನ ಫಲಾನುಭವಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರುವಂತಹ LH ಮಂಜುನಾಥ್ ರವರು ಈ ಚೆಕ್ಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂತಹ ಮತ್ತು ಆಶೀರ್ವದಿಸಿದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಮನಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ, ಚೆಲುವಮ್ಮ ವೈಫ್ ಆಫ್ ಮಾರ್ಟಿನ್ ಲಾಯ್ಲಾ ಇವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಕ್ಕೆ ವಾಸು ಪೂಜಾರಿ ಸನ್ ಆಫ್ ಪಿಜಿನ ಪೂಜಾರಿ ಕಡಿರುದ್ಯಾವರ ಇವರು ಸಿದ್ಧರಿರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ರಾಜಶೇಖರ್ ಹೆಬ್ಬಾರ್ ಸನ್ ಆಫ್ ಅನಂತ ಕೃಷ್ಣ ಕಲ್ಮಂಜ ಇವರು ಸಿದ್ಧರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಮರಿಯಮ್ಮ ವೈಫ್ ಆಫ್ ಸುಲೇಮಾನ್ ಮಿತ್ತಬಾಗಿಲು ಇವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಫಲಾನುಭವಿಗಳ ಗಮನಕ್ಕೆ, ಈ ಕಾರ್ಯಕ್ರಮದ ಕೊನೆಗೆ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾವು ಚೆಕ್ಗಳನ್ನು ವಿತರಣೆ ಮಾಡಲಿಕ್ಕಿದ್ದೇವೆ ಅಂತ ಹೇಳುವುದನ್ನು ಹೇಳ್ತಾ, ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ LH ಮಂಜುನಾಥರವರು ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಸಹೋದರ ಸಹೋದರಿಯರೇ, ನಾನು ಮೊದಲಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಮ್ಮ ನಲ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಹರೀಶ್ ಪೂಂಜಾರ್ ಅವರ ಕಾರ್ಯತತ್ಪರತೆ, ಅವರ ಪ್ರಾಮಾಣಿಕತೆ, ಅವರ ಕಠಿಣ ಪರಿಶ್ರಮ ಮತ್ತು ಅವರು ತೋರಿಸ್ತಾ ಇರತಕ್ಕಂಥ ಯುವ ಸ್ಫೂರ್ತಿ, ಮುಂದಾಳತ್ವದ ಪರವಾಗಿ ನಾನು ತಮ್ಮೆಲ್ಲರ ಪರವಾಗಿ ದೊಡ್ಡಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಅವರು ಈ ಕಾರ್ಯಕ್ರಮ ಮಾತ್ರ ಅಲ್ಲ, ನಮ್ಮ ತಾಲೂಕಿನಲ್ಲಿ ಆದಂಥ ಯಾವುದೇ ಸಣ್ಣ ಪುಟ್ಟ ಘಟನೆಗಳಿಗೆ, ಸಮಸ್ಯೆಗಳಿಗೆ
ದೊಡ್ಡ ಸಮಸ್ಯೆಗಳಿಗೆ ಅತ್ಯುತ್ತಮವಾಗಿ ಸ್ಪಂದಿಸಿದ್ದಾರೆ. ಅವರು ನಿಜವಾಗಿ ಜನಮಾನಸದಲ್ಲಿ ಜನರಿಗಾಗಿ ಮಿಡಿಯುವಂಥ ನಾಯಕರಾಗಿ ರೂಪುಗೊಳ್ತಾ ಇದ್ದಾರೆ. ಅವರು ಖಂಡಿತವಾಗಿ ಟಿಪ್ಪಣಿಗಳ ಬಗ್ಗೆ ಅಥವಾ ಕಾಮೆಂಟ್ಗಳ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಅಕಸ್ಮಾತ್ ಅಷ್ಟು ಮೃದು ಹೃದಯ ಅವ್ರು ಇಟ್ಕೊಳ್ಬಾರ್ದು. ಯಾಕೆಂದರೆ ಎಂಥ ಕೆಲಸ ಮಾಡಿದವರಿಗೂ ಕೂಡ ಟೀಕೆಗಳು ಬಂದೇ ಬರುತ್ತವೆ. ಅವರು ಅದನ್ನು ಮನಸ್ಸಿಗೆ ಹಚ್ಕೊಳ್ಳದೇನೆ ನಮ್ಮೊಡನೆ ಮುಂದೆ ಕೂಡ ಕೆಲಸ ಮಾಡಬೇಕು ಅಂಥೇಳಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಎರಡನೇದಾಗಿ ಇವತ್ತು ಬಂದಿರತಕ್ಕಂಥ ತಮ್ಮೆಲ್ಲರನ್ನು ಕೂಡ ನಾನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಅವತ್ತು ಆದಂಥ ಆ ಸಂದರ್ಭದಲ್ಲಿ ನೀವೆಲ್ಲರೂ ಧೈರ್ಯ ತೋರಿ, ನೀವು ನಿಮ್ಮ ಕುಟುಂಬದವರು ನಿಮ್ಮ ಮಕ್ಕಳು ಬಹಳಷ್ಟು ತ್ಯಾಗ ಮಾಡಿದ್ದೀರಿ, ಬಹಳಷ್ಟು ಕಳ್ಕೊಂಡಿದ್ದೀರಿ. ಆದರೆ ತಾವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಿಲ್ಲ. ಬದುಕನ್ನು ಮತ್ತೆ ಕಟ್ಕೊಳ್ಳಿಕ್ಕೆ ಬೇಕಾಗುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ, ಮತ್ತೆ ಎದ್ದು ನಿಂತಿದ್ದೀರಿ, ಮತ್ತೆ ಸಾಧಿಸಿದ್ದೀರಿ. ಅದಕ್ಕೆ ನಾನು ನಿಮಗೆ ಚಪ್ಪಾಳೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಮೂರನೇದಾಗಿ ಇಂಥ ಒಂದು ದುರ್ಬರ ಸಂದರ್ಭದಲ್ಲಿ ನಮ್ಮೊಡನೆ ನಿಂತಹ ಎಲ್ಲರನ್ನೂ ಸ್ಮರಿಸಿಕೊಂಡು ಅವತ್ತು ನಾನು ಇವತ್ತು ನೆನಪು ಮಾಡ್ಕೊಳ್ಬೇಕು. ಆ ದಿವಸ 11 ಗಂಟೆ ಹೊತ್ತಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಫೋನ್ ಬಂದಿತ್ತು. ಬೆಳ್ತಂಗಡಿ ತಾಲೂಕಲ್ಲಿ ಏನಾಗಿದೆ, ಎಷ್ಟು ನಷ್ಟ ಆಗಿದೆ. ಅವತ್ತಿನ್ನೂ ಅವರು ಪೂಜ್ಯರು ಬೆಳ್ತಂಗಡಿ ತಾಲೂಕಿನ ಪ್ರವಾಸವನ್ನು ಮುಗಿಸ್ಕೊಂಡು, ಅಂದರೆ ಅದು ಏನು ವೀಕ್ಷಣೆಯನ್ನು ಮಾಡಿಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಅವರು ಬೀಡಿಗೆ ಬಂದಾಗ ಅವರಿಗೆ ಪ್ರಧಾನಮಂತ್ರಿಗಳಿಂದ ಫೋನ್ ಬಂತು, ಏನಾಗಿದೆ, ಏನು ಸಹಾಯ ಬೇಕು ಅಂತ. ಆವಾಗ ಅವರು ನಮ್ಮ ಸನ್ಮಾನ್ಯ ಶಾಸಕರ ಹೆಸರನ್ನೇ ಹೇಳಿದರು. ಯುವಕರು ಇವರು ಈಗಾಗಲೇ ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ, ತತ್ಕಾಲಕ್ಕೆ ಬೇಕಾಗ್ತಕ್ಕಂಥ ತುರ್ತಿಗೆ ಬೇಕಾಗ್ತಕ್ಕಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಪೂಜ್ಯರು ಹೇಳಿದರು. ಹೀಗೆ ನಮ್ಮ ಇಡೀ ಏನು ಈ ಸಮಸ್ಯೆ ಆಗಿದೆ, ಸಮಸ್ಯೆ ನಾವು ಒಬ್ಬರದ್ದೇ ಅಲ್ಲ, ಎಲ್ಲರೂ ನಾವಿದ್ದೇವೆ ಅಂತಕ್ಕಂಥ ಭಾವನೆ ಇವತ್ತು ಸಮಾಜದಿಂದ ಏನು ಮೂಡಿ ಬಂದಿದೆ. ಇದಕ್ಕಾಗಿ ಎಲ್ಲ ಸಮಾಜ ಬಾಂಧವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ನನಗೆ ಗೊತ್ತು ಈ ಒಂದು ಸಮಸ್ಯೆಯನ್ನು ಒಂದು ದಿನದಲ್ಲಿ ಒಂದು ವರ್ಷದಲ್ಲಿ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಎಷ್ಟು ವರ್ಷಗಳ ಕಾಲ ಪ್ರಯತ್ನ ಪಟ್ಟಿಯನ್ನು ಕಟ್ಕೊಂಡಿದ್ವಿ, ಅದು ಒಂದು ಕ್ಷಣದಲ್ಲಿ ಅದು ನಾಶ ಆಗಿ ಹೋದರೆ ಮತ್ತೆ ನಮಗೆ ಅಷ್ಟು ಬೇಗನೆ ಅದನ್ನು ಸಿದ್ಧಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀವೆಲ್ಲರೂ ಕೂಡ ಧೈರ್ಯ ಮಾಡಿ ಆತ್ಮವಿಶ್ವಾಸದಿಂದ ಏನು ಪ್ರಯತ್ನ ಪಡ್ತಾ ಇದ್ದೀರಿ, ನಮಗೆ ಸ್ವಾಮಿಯ ಅನುಗ್ರಹ ಇದೆ, ನಮಗೆ ಜನರ ಒಂದು ಆಶೀರ್ವಾದ ಇದೆ, ನಮಗೆ ಅವರದ್ದು ಸಹಕಾರ ಇದೆ. ನಾವು ಖಂಡಿತವಾಗಿ ಮತ್ತೆ ಹಿಂದಿನ ಸ್ಥಿತಿಗೆ ಮರಳುತ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ನಾನೊಂದು ಹೊಸ ವಿಷಯದ ಬಗ್ಗೆ ನಿಮ್ಮ ಮುಂದೆ ಗಮನ ಸೆಳೆಯೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಸನ್ಮಾನ್ಯ ಶಾಸಕರಲ್ಲಿ ಕೂತಿದ್ದಾರೆ, ಸನ್ಮಾನ್ಯ ಸಚಿವರಲ್ಲಿ ಕೂತಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರು ಕೂತಿದ್ದಾರೆ, ತಾಲೂಕಿನ ಎಲ್ಲ ಗಣ್ಯರು ತಾವಿಲ್ಲಿದ್ದೀರಿ. ಇದೇ ಡಿಸೆಂಬರ್ 20ರಲ್ಲಿ, ಅಂದರೆ ಇನ್ನೊಂದು ತಿಂಗಳಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಬರಲಿಕ್ಕಿದೆ. ಕಸ್ತೂರಿ ರಂಗನ್ ವರದಿಯ ಬಗ್ಗೆ ನಾವು ಬಹಳಷ್ಟು ತಪ್ಪು ತಿಳುವಳಿಕೆಗಳನ್ನು ಮಾಡಿಕೊಂಡಿದ್ದೇವೆ. ಅದರ ವಿರುದ್ಧ ಅದು ಆಗಬಾರದು ಅಂತಲೋ ಅದು ಆಗಬೇಕು ಅಂತ ಹೇಳುವಂಥ ಒಂದು ಬಹಳ ದೊಡ್ಡ ಗೊಂದಲ ಆ ತೀರ್ಪು ಬಂದಾಗ ಮತ್ತಷ್ಟು ಕಾಡಲಿಕ್ಕಿದೆ. ಬೆಳ್ತಂಗಡಿ ತಾಲೂಕು, ಸನ್ಮಾನ್ಯ ಸಚಿವರ ಜಿಲ್ಲೆ ಇವೆಲ್ಲವೂ ಅಫೆಕ್ಟೆಡ್ ಪ್ರದೇಶಗಳು. ಇವೆಲ್ಲ ಕಸ್ತೂರಿ ರಂಗನ್ ವ್ಯಾಖ್ಯೆಯೊಳಗೆ ಬರ್ತಕ್ಕಂಥ ತಾಲೂಕುಗಳು, ಗ್ರಾಮಗಳು ಇಲ್ಲಿವೆ. ಈ ವರದಿಯ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಅಗತ್ಯ ಇದೆ ಮತ್ತು ಈ ವರದಿಯ ಸದುಪಯೋಗವನ್ನು ಮಾಡಿಕೊಳ್ಳುವಂಥ ಅಗತ್ಯ ಕೂಡ ಇದೆ. ಯಾಕಂತಂದರೆ ಈ ವರದಿಯಲ್ಲಿ ಇವತ್ತು ಸನ್ಮಾನ್ಯ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ಈ ವರದಿಯಲ್ಲಿ ಸಾವಯವ ಕೃಷಿ ಮಾಡೋದಕ್ಕೆ ನಮ್ಮ ಈ ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನೇಕ ರೀತಿಯ ಅನುದಾನಗಳನ್ನು ಕೊಡಬೇಕು ಅಂಥೇಳಿ ಕಸ್ತೂರಿ ರಂಗನ್ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲವು ಚಟುವಟಿಕೆಗಳನ್ನು ಇಲ್ಲಿ ಮಾಡಬಾರ್ದು, ಮರಳು ತೆಗೆಯುವಂಥ ಚಟುವಟಿಕೆ, ಕ್ವಾರಿ ಕೆಲಸಗಳು, ಈ ಅನುಸೂಚಿತ ESA ಗ್ರಾಮಗಳಂತ ಏನು ಹೇಳ್ತಾರೆ ಅಲ್ಲಿ ಮಾಡಬಾರ್ದು ಅನ್ನುವಂಥದ್ದು ಇದೆ. ಅದನ್ನು ಹೊರತುಪಡಿಸಿದರೆ ಅಲ್ಲಿರ್ತಕ್ಕಂಥ ಜನರಿಗೆ, ಅಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಎಲ್ಲ ಸಹಕಾರವನ್ನು ಕೊಡಬೇಕು. ಅವರಿಗೆ ತಮ್ಮ ಕೃಷಿಯನ್ನು ಏನು ಪರಿಸರ ಸ್ನೇಹಿಯಾಗಿ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳನ್ನು ಮಾಡಬೇಕು ಅಂತಕ್ಕಂಥ ಸ್ಪಷ್ಟ ನಿರ್ದೇಶನ ಇದೆ. ಇವತ್ತು ನಾವೆಲ್ಲರೂ ಒಟ್ಟುಗೂಡಿ ಈ ಕಸ್ತೂರಿ ರಂಗನ್ ವರದಿ ಅಂದರೆ ಏನು,
ಅದರಲ್ಲಿ ನಮಗಿರ್ತಕ್ಕಂಥ ಸಾಧಕಗಳೇನು, ನಮಗೇನು ಅನುಕೂಲಗಳಿವೆ, ಅದನ್ನು ನಾವು ಅರ್ಥವಿಸಿಕೊಂಡು ಈ ಕಸ್ತೂರಿ ರಂಗನ ವರದಿಯಲ್ಲಿ ಬಂದಿರತಕ್ಕಂಥ ಅನುಷ್ಠಾನಕ್ಕೆ ಏನು ನಮಗೆ ಸಹಕಾರಿಯಾಗಿರ್ತಕ್ಕಂಥ ಅಂಶಗಳಿವೆ, ಅದರ ಅನುಷ್ಠಾನದ ಬಗ್ಗೆ ನಾವಿವತ್ತು ಚಿಂತಿಸಬೇಕಾದ ಸಮಯ ಬಂದಿದೆ. ಅದನ್ನು ನಾವು ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡಿಕೊಳ್ಳೋಣ. ನಾವು ಹೋದ ವರ್ಷ ಆದಂಥ ಭಯಂಕರವಾದ ಪ್ರಳಯ ಪರಿಸರದಲ್ಲಿ ಎಲ್ಲೋ ಒಂದು ಕಡೆ ನಾವು ಅಜಾಗ್ರತೆ ತೋರಿದ್ರಿಂದನೇ ಅಂತಕ್ಕಂಥದ್ದು, ನಾವಲ್ಲಿ ಯಾರೋ ಎಲ್ಲಿಯೋ ಆದದ್ದು ಅಂತಕ್ಕಂಥದ್ದು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ನಮ್ಮ ಪಶ್ಚಿಮ ಘಟ್ಟವನ್ನು ಉಳಿಸುವ ಅಗತ್ಯ ಇದೆ. ಉಳಿಸಬೇಕು ಅಂತಂದರೆ ಪರಿಸರ ಸ್ನೇಹಿಯಾದಂಥ ಕೆಲಸವನ್ನು ನಾವು ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕೆ ಸರ್ಕಾರ ದೇಣಿಗೆಯನ್ನು ಕೊಡಬೇಕು ಅಂತಕ್ಕಂಥ ನಿರ್ದೇಶನ ಇದೆ. ಆದ್ದರಿಂದ ನಾನಿವತ್ತು ಸನ್ಮಾನ್ಯ ಇಬ್ಬರು ಶಾಸಕರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತೇನೆ. ನನ್ನ ಹತ್ರ ವರದಿ ಇದೆ. ಈ ಬಾರಿ ನಿರಂತರ ಪತ್ರಿಕೆಯಲ್ಲಿ ಅದು ಪ್ರಮುಖ ಲೇಖನವಾಗಿ ನಾವು ಹೊರಗೆ ತರ್ತಾ ಇದ್ದೇವೆ. ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಈ ಒಂದು ವರದಿಯನ್ನು ತಾವು ಅಧ್ಯಯನ ಮಾಡಿ ನಾವೊಂದು ಇಲ್ಲಿ ಮಂಡಳಿಯನ್ನು ಮಾಡೋಣ. ಈ ವರದಿಯಿಂದ ನಮ್ಮ ತಾಲೂಕಿಗೆ ಯಾವ ರೀತಿ ಅನುಕೂಲ ಮಾಡಿಕೊಳ್ಬೋದು ಇದ್ರ ಬಗ್ಗೆ ಚರ್ಚಿಸೋಣ. ಇದ್ರ ಬಹಳ ದೊಡ್ಡ ಅಗತ್ಯ ಇದೆ ಅಂತೇಳಿ ನಾನಿವತ್ತು ಭಾವಿಸ್ತೇನೆ. ಪೂಜ್ಯರು ಕೂಡ ಈ ನಿಟ್ಟಿನಲ್ಲಿ ಬಹಳಷ್ಟು ಚಿಂತಿಸಿ ಈಗಾಗಲೇ ಪಶ್ಚಿಮ ಘಟ್ಟದ ಸಮಸ್ಯೆಗಳ ಅಧ್ಯಯನಕ್ಕೆ ಕುರಿತಾಗಿ ಒಂದು ಅಧ್ಯಯನ ಪೀಠವನ್ನು ಅವರು ಘೋಷಿಸಿದ್ದಾರೆ. ಹಲವಾರು ಕಾರಣಗಳಿಂದ ಈಗ ವಿಳಂಬ ಆಗಿದೆ. ಆದರೂ ಕೂಡ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಇಂದಿನ ಪರಿಸ್ಥಿತಿಯ ಬಗ್ಗೆ ಅಧ್ಯಯನಕ್ಕಾಗಿ ಪೂಜ್ಯರು 2 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ಅದಕ್ಕೆ ನಾವು ಈ ಪರಿಸರದ ತಜ್ಞರನ್ನು ನಾವು ಕರೆದು ಪಶ್ಚಿಮ ಘಟ್ಟದ ಬಗ್ಗೆ ಅಧ್ಯಯನವನ್ನು ಕೂಡ ನಾವು ಕೈಗೊಳ್ಳಲಿಕ್ಕಿದ್ದೇವೆ. ಅದರೊಟ್ಟಿಗೆ ಈ ಕಸ್ತೂರಿ ರಂಗನ ವರದಿಯನ್ನು ಕೂಡ ಸಕಾರಾತ್ಮಕವಾಗಿ ನಾವು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ, ಈ ರೀತಿಯ ವಿಪತ್ತುಗಳ ರಕ್ಷಣೆಗಾಗಿ ಇವತ್ತು ಕ್ಷೇತ್ರ ಧರ್ಮಸ್ಥಳದಿಂದ ಮಾಡಿರ್ತಕ್ಕಂಥ ಒಂದು ಪ್ರಮುಖ ಕಾರ್ಯಕ್ರಮ ತಮಗೆ ಈಗಾಗಲೇ ಪರಿಚಯ ಆಗಿದೆ. ರಾಷ್ಟ್ರೀಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸೇವಾ ಕಾರ್ಯಕ್ರಮ. ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು 200 ಜನ ಸ್ವಯಂ ಸೇವಕರು ನಮ್ಮಲ್ಲಿ ಆಗ್ತಕ್ಕಂಥ ಅವಘಡಗಳ ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ಸ್ಪಂದಿಸೋದಕ್ಕೋಸ್ಕರ ವಿಪತ್ತು ನಿರ್ವಹಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿಯೇ ಸುಮಾರು 70 ರಿಂದ 80 ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಈ ತಂಡ ಮಾಡಿದೆ. ನಾನು ಇವತ್ತು ಬಂದಿರತಕ್ಕಂಥ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ನಾವು ಗ್ರಾಮದಲ್ಲಿ ವಿಪತ್ತು ನಿರ್ವಹಣಾ ತಂಡವೊಂದನ್ನು ರಚಿಸಿಕೊಳ್ಬೇಕು. ರಾಷ್ಟ್ರೀಯ NDRF ಏನಿದೆ, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫೋರ್ಸ್, ಅವರು ಇರೋದು ಪಾಪ ಸಣ್ಣ ತಂಡ. ಅವರಿಗೆ ನಮಗೆ ಸಾಕಷ್ಟು ಮಾರ್ಗದರ್ಶನ ಕೊಡ್ತಾರೆ. ಆದರೆ ಇಂಥ ವಿಪತ್ತು ಸಂಭವಿಸಿದಾಗ ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡಿಕೊಳ್ಳುವಂಥ ಒಂದು ತಂಡವನ್ನು ರಚಿಸಿಕೊಳ್ಬೇಕು. ಪೂಜ್ಯರು ಅದಕ್ಕೋಸ್ಕರ ಬೆಳ್ತಂಗಡಿ ತಾಲೂಕಿನಲ್ಲಿ ಈಗಾಗಲೇ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವಿಪತ್ತಿನ ಸಮಯದಲ್ಲಿ ಬೇಕಾಗ್ತಕ್ಕಂಥ ಉಪಕರಣಗಳ ಒಂದು ಬ್ಯಾಂಕನ್ನು ಮಾಡಿದ್ದಾರೆ. ಅದನ್ನು ಕೂಡ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ ವಿಪತ್ತು ನಿರ್ವಹಣಾ ತಂಡಕ್ಕೆ ಅದ್ರ ಬಗ್ಗೆ ಮಾಹಿತಿ ಇದೆ. ನಾನು ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ವಿಪತ್ತು ನಿರ್ವಹಣೆಯ ಕುರಿತಾಗಿ ನಾವೊಂದಿಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಣ್ಣ ಸಣ್ಣ ತಂಡಗಳನ್ನು ಮಾಡಿಕೊಳ್ಳೋಣ. ಅದು ಒಂದು ಹಾವು ಕಚ್ಚೋದ್ರಿಂದ ಹಿಡಿದು ಪ್ರಳಯ ಆಗುವಲ್ಲಿವರೆಗಿರ್ಬೋದು, ಯಾವುದೇ ಇರ್ಬೋದು, ಎಲ್ಲವೂ ನಮಗೆ ವಿಪತ್ತುಗಳೇ. ಇಂಥ ವಿಪತ್ತಿನ ಸಂದರ್ಭದಲ್ಲಿ ನಾವು ಯಾವ ರೀತಿ ಸ್ಪಂದಿಸಬೇಕು, ಇದಕ್ಕೆ ನಮ್ಮನ್ನು ನಾವೇ ತಯಾರಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಪೂಜ್ಯರ ಹಾರೈಕೆ ಆಶೀರ್ವಾದ ಅವರ ಇದ್ದೇ ಇದೆ. ಪೂಜ್ಯರು ನಮ್ಮನೊಡನೆ ಯಾವ ಸಂದರ್ಭದಲ್ಲಿ ಎಲ್ಲ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಅವರಿಗೆ ಬೇರೆ ಅನ್ಯಥಾ ಪ್ರೀಫಿಕ್ಸ್ಡ್ ಕಾರ್ಯಕ್ರಮ ಇಲ್ಲದೆ ಹೋಗಿದ್ರೆ ಅವರು ಇದಕ್ಕೆ ಬರ್ತಾ ಇದ್ರು. ಕ್ಷೇತ್ರ ಧರ್ಮಸ್ಥಳ ಜೊತೆಯಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕೋಣ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯತ್ತ, ಮತ್ತಷ್ಟು ಅಭಿವೃದ್ಧಿಯತ್ತ ನಾವೆಲ್ಲರೂ ಸಾಗೋಣ. ನಮ್ಮೆಲ್ಲ ಜನನಾಯಕರ ಸಹಕಾರವನ್ನು ಇದಕ್ಕೆ ಕೇಳೋಣ, ಅವರ ಸ್ಪಂದನೆಯನ್ನು ಕೇಳೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸುಂದರವಾದ ಬದುಕನ್ನ ಕಟ್ಟಬೇಕು ಅಂತಾದರೆ ನಾವೆಲ್ಲರೂ ಸಂಘಟಿತರಾಗಬೇಕು ಹೇಳುವಂತಹ ಕಲ್ಪನೆಯೊಂದಿಗೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ನಾನಾ ವಿನೂತನ ಯೋಜನೆಗಳನ್ನು ಹಮ್ಮಿಕೊಳ್ತಾ ಗ್ರಾಮೀಣ ಅಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸುವತ್ತ ಪೂಜ್ಯ ಕಾವಂದರ ಆಶಯಗಳನ್ನು ನನಸಾಗಿಸುವಲ್ಲಿ ಸದಾ ಕಾರ್ಯತತ್ಪರರಾಗಿರುವಂತಹ LH ಮಂಜುನಾಥ್ರವರಿಗೆ ಮತ್ತೊಮ್ಮೆ ಸೇರಿರುವ ಸರ್ವರ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಆತ್ಮೀಯರೇ, ಈಗ 4 ಜನ ಫಲಾನುಭವಿಗಳನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರಿಗೆ ಚೆಕ್ಗಳನ್ನು ಶಾಸಕರಾದಂತಹ ಹರೀಶ್ ಪೂಂಜಾರ್ ಅವರು ನಮ್ಮ ಕಾಳಜಿ ರಿಲೀಫ್ ಫಂಡ್ನ ಪರವಾಗಿ ಅವರಿಗೆ ವಿತರಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ, ಐಸಮ್ಮ ವೈಫ್ ಆಫ್ ಹಸನಬ್ಬ ಮಲವಂತಿಗೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಸನ್ ಆಫ್ ನಾರಾಯಣ ಚಾರ್ಮಾಡಿ ಇವರು ಸಿದ್ಧರಿರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಧಾಕೃಷ್ಣ ಸನ್ ಆಫ್ ಲೋಕಯ್ಯ ಗೌಡ ನೆರಿಯ, ಶ್ರೀಯುತ ಲಕ್ಷ್ಮಣ ನಾಯ್ಕ ಸನ್ ಆಫ್ ಧರ್ಮಣ ನಾಯ್ಕ ಪಟ್ರಮೆ, ಶ್ರೀಯುತ ಲಕ್ಷ್ಮಣ ನಾಯ್ಕ ಸನ್ ಆಫ್ ಧರ್ಮಣ ನಾಯ್ಕ ಪಟ್ರಮೆ ಇವರಿಗೆ ಚೆಕ್ಗಳನ್ನು ಲಕ್ಷ್ಮಣ ನಾಯ್ಕ ಸನ್ ಆಫ್ ಕೊಟ್ಟಾಯ್ತಾ? ಇಲ್ಲ, ಈಗ ಬಂದರು. ಇಲ್ಲ, ಲಕ್ಷ್ಮಣ ನಾಯ್ಕ ಸನ್ ಆಫ್ ಧರ್ಮಣ ನಾಯ್ಕ ಪಟ್ರಮೆ, ರಾಧಾಕೃಷ್ಣ ಸನ್ ಆಫ್ ಲೋಕಯ್ಯ ಗೌಡ. ಈಗ ನಾವು 6 ಜನ ಫಲಾನುಭವಿಗಳನ್ನ ಚೀಟಿ ಎತ್ತುವುದರ ಮೂಲಕ ಇಲ್ಲೀಗ ಆಯ್ಕೆ ಮಾಡಲಿಕ್ಕಿದ್ದೇವೆ. ಮಾನ್ಯ ಸಚಿವರಾದಂತಹ ಸಿ.ಟಿ. ರವಿಯವರು ಈ ಫಲಾನುಭವಿಗಳ ಒಂದು ಚೀಟಿಯನ್ನ ಎತ್ತಿ ಯಾರಿಗೆ ಅದೃಷ್ಟ ಒಲಿತದೋ ಅಂತ ನಮಗೆಲ್ಲರಿಗೂ ಕೂಡ ತೋರಿಸಿಕೊಡಬೇಕು ಅಂತ ಹೇಳುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮಾಡಿಯಾ 237 ವಾಸುದೇವ ಸೇವಿತ ಇವರು ಲಕ್ಕಿ ಡ್ರಾದ ಮೊದಲನೇ ಹೆಸರಾಗಿದೆ. ಮತ್ತೆ 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 ಕೊಡ್ತೇವೆ ಕೊನೆಗೆ ಚೆಕ್ಕನ್ನ, ಹೆಸರು ಮಾತ್ರ ಈಗ ಕೊಡುವಂಥದ್ದು. ವಾಸ್ತವರೇ ಕೂತ್ಕೊಳ್ಳಿ. ತನಿಯಪ್ಪ ಪೂಜಾರಿ ಮಿತ್ತಬಾಗಿಲು ಎರಡನೇ ಹೆಸರು, ಇವರಿಗೆ ಹೆಚ್ಚುವರಿಯಾಗಿ 5,000 ರೂಪಾಯಿಯ ಚೆಕ್ಗಳನ್ನು ವಿತರಣೆ ಮಾಡ್ತೇವೆ. ದುಗ್ಗಮ್ಮ ಮುಂಡೂರು ಮೊಗ್ರು ಅಲ್ಪನೆ ಅಲ್ಲೇ ಕುಲ್ಲಿ ಹೆಚ್ಚುವರಿಯಾಗಿ 5,000 ರೂಪಾಯಿ ಇವರಿಗೆ ಚೆಕ್ಗಳನ್ನು ನಾವು ನೀಡ್ತೇವೆ. ವಸಂತಗೌಡ ಇಂದಬೆಟ್ಟು 4 ಆಯ್ತು. 4 5ನೇ ವ್ಯಕ್ತಿ ಗಣೇಶ್ ಗೌಡ ಚಾರ್ಮಾಡಿ, ಇವರಿಗೆ ಹೆಚ್ಚುವರಿಯಾಗಿ 5,000ದ ಚೆಕ್ ಬರ್ತದೆ. ಈಗ ಕೊನೆಯ ಕೂಪನ್ ಅನ್ನು ನಾವು ತೆಗಿತಾ ಇದ್ದೇವೆ. ಇವರಿಗೆ ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಉಳಿತಾಯ ಆಗುತ್ತದೋ ಆ ಎಲ್ಲ ಮೊತ್ತವನ್ನು ಅವರಿಗೆ ಕೊನೆಗೆ ನೀಡಲಿಕ್ಕಿದ್ದೇವೆ. ಆದರೆ ಸ್ವಲ್ಪ ವಿಳಂಬ ಆಗ್ತದೆ ಚೆಕ್ ಕೊಡುವಾಗ. ಅವರ ಹೆಸರನ್ನು ಈಗ ಘೋಷಣೆ ಮಾಡಲಿಕ್ಕಿದ್ದೇವೆ. ಚೆನ್ನು ಇಂದಬೆಟ್ಟು ಇವರಿಗೆ ನಮ್ಮ ಕಾಳಜಿ ರಿಲೀಫ್ ಫಂಡಿನಲ್ಲಿ ಎಷ್ಟು ಹಣ ಉಳಿತಾಯ ಆಗುತ್ತದೋ ಅದೆಲ್ಲ ಅವರಿಗೆ ಕೊನೆಗೆ ಹೋಗ್ತದೆ ಅಂತ ಹೇಳುವುದನ್ನು ಹೇಳ್ತಾ, ಈಗ ಕಾರ್ಯಕ್ರಮದಲ್ಲಿ
ಧನ್ಯವಾದ ಸಮರ್ಪಣೆಯ ಮೊದಲು ಎಲ್ಲ ಫಲಾನುಭವಿಗಳ ಪರವಾಗಿ ಒಬ್ಬರು ಫಲಾನುಭವಿ ಯಶೋಧ ಕೊಳಂಬೆ ಇವರು ದಯವಿಟ್ಟು ವೇದಿಕೆಗೆ ಬಂದು ಅವರ ಅಭಿಪ್ರಾಯವನ್ನ ತಿಳಿಸಬೇಕು ಅಂತ ಹೇಳಿ, ಎರಡೇ ಮಾತುಗಳಲ್ಲಿ ಅವರ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಅಂಚನೆ ಗ್ರಾಮದ ಪಂಚಲಿಂಗೇಶ್ವರಾಯ ನಮಃ. ಎಂಕರಡ್ಡು ಪಾತಿರಗ ಅವಕಾಶ ಮಂತು ಕೊರ್ನಂಚಿನ ಮಾತಿರ ನಮಸ್ತೆ. ಎನ್ನ ಚಾರ್ಮಾಡಿ ಕುಳಂಬೆ ಚಾರ್ಮಾಡಿ ಗ್ರಾಮದ ಅಲಿಯಾನು ಕುಳಂಬೆ ಬನ್ಪುನಲ್ಪ ಇಲ್ಲು ಸುದೆ ಬರಿಟೆ ಇಲ್ಲಿತ್ತನ ಬಾರಿ ಬರಿಟಿಜ್ಜಾಂಡು ಆಂಡ ಎನ್ನ ಇಲ್ಲು ಪೂರ ನರ್ವಣ ಅಶಾದು ಪೋತುಂಡು ದಾಲ ಇಜ್ಜಿ ಮಧ್ಯಾಹ್ನದ ಪೊರ್ತುಗು 2:30 ಗಂಟೆದ ಪೊರ್ತುಗು ಒಂಜಿ ನೀರು ಬರ್ತದೆ ಇಲ್ಲಿಗೆ ಒರೋಣೆ ಗುದ್ದುದು ಆಯ್ಲೆಕ್ಕ ಬಲಿತೆ ಅಂಕಲು ಇಲ್ಲಡಿತ್ತಿನ ಸಾಮಾನು ಪೂರ ಖಾಲಿ ಮಲ್ಪಲ್ಲಿಂದ ಎನ್ನಿದು ಪೋಯ್ನಕ್ಲು ಬೊಲ್ಪು ಬಣ್ಣಗ ಬೊಲ್ಪಣ್ಣಗ ಇಲ್ಲೇ ಇಜ್ಜಾಂಡೆನ್ನ ಬಾರಿ ಬೇಜಾರಡು ಬಾರಿ ಬುಲ್ತೊಂದು ಬಾರಿ ದುಕ್ಕೊಡು ಇತ್ತೆ ಅಂಕಲು ಎಂಕ 2 ಜನ ಜೋಕುಲು ಒಂಜಿ ಆಣು ಒಂಜಿ ಪೊಣ್ಣು ಎನ್ನ ಕಂಡನಿ ಕೂಲಿ ಬೇಲೆಗೆ ಒಲ್ಪ ಲೆಪ್ಪೆರ ಅಡೆ ಪೋಪುನ ಕಯಮೊಂದು ಒಲ್ಲ ಪೋಪುಜೇರು ಅಂಚೈನ್ ಹಿಡಿದ್ರೆ ಎಂಕರ ಬಾರಿ ಬಂಗಾಡಿತ್ತು ಎಂಕಲೆ ಖರ್ಚಿಗೆ ಬೋಡೈನ ಕಂಡೋಡು ನೇಜಿ ಮಲ್ತದು ಕೆಯಿ ಮಲ್ತದು ಉಣಸು ಬೋಡೈನ ಮಲ್ತೊಂದಿತ್ತು ಆ ಕಂಡೊಲೆ ಇಜ್ಜಿ ಇರುವ ತಾರದ ಮರಟ್ಟು ತಾರ ಯಾಪೆದಿಂಡು ಅವಲೆ ಇಜ್ಜಿ ಬಾರಿ ಬೇಜಾರಡಿತ್ತು ಅಂಚನೆ ಮೆಗ್ಗೆ ಲೆಕ್ಕ ಬತ್ತದು ಶಾಸಕೇರ ರಥರಾತ್ರಿ ಬತ್ತದ ಇನ್ನು ತೂದುಲ ಬಾರಿ ಮುಲ್ಪುರ್ ಚಮ್ಮ ಸಮಾಧಾನ ಮಲ್ತೋನಿ ಎಂಕಲ ಉಲ್ಲೋ ಬುಡ್ದು ಅಡ್ಜೋನ್ ಪಂಡೇರು ಅಂಚನೆ ಆರ್ನ ಪಾತ್ರಕ್ಕೆ ಎಂದು ಧೈರ್ಯವಾದ ಉಂತ್ಯೋ ಐರ್ದು ಬುಕ್ಕ 2 ದಿನ ಕರಿದು ಉಜಿರದ ಬದುಕು ಕಟ್ಟೋಣ ಬನ್ನಿ ಬನ್ಪುಣ ಮಾಂಡ್ರಲ್ಲ ಲಕ್ಷ್ಮೀ ಗ್ರೂಪದ ಮಾಂಡ್ರಲ್ಲ ಅವ ರಾಜೇಶ್ ಪೈಲ ಬತ್ತೀರು ಅಕ್ಲು ಬೊಡೈನ್ ಲೆಕ್ಕ ಧೈರ್ಯ ಪಂಡೇರು ಎಂಕಲಿಗೆ ಧೈರ್ಯ ಪಣ್ಣನೆ ಖಾಲಿ ಪಾಡನ್ ಪೋಯ್ನ ನೈಟ್ ಡೇ ಇತ್ತು ದೇವಸ್ಥಾನಡು ಒಂಜಿ ವಾರ ಇತ್ತದು ಎಂಕಲೆ ಬೋಡಪ್ಪನ ವ್ಯವಸ್ಥೆ ಬಂಜಿಗೆ ಜಪ್ಪರ ಪಜೆ ಪಿದಪ್ಪರ ಮಂದಿರಿ ಅಡಿಗೆ ಮಲ್ಪರಗ ಪಾತ್ರ ಪೂರ ಎಂಕಲಿಗೆ ದೇವಸ್ಥಾನ ತಿಕ್ಕಂಡು ಅಂಚನೆ ಮಾತಿರಲ್ಲ ಎಂಕಲ್ ಒಂದಾದ ಇತ್ತೆ ಬಾಡಿಗೆ ರೂಮ್ ಉಲ್ಲೋ ಇಲ್ಲು ಮಲ್ತೊಂದಿಲ್ಲ ಇಲ್ಲಿ ರಶ್ಮಿ ಗ್ರೂಪ್ದಾರ ಇಲ್ಲು ವಯಸ್ಸೊಂದು ಬೇಲೆ ಮಲ್ಪ ಒಂದು ಉಳ್ಳಿರು ನನ್ನ ಒಂತೆ ಸಮಯದಪ್ಪಾಗ ಇಲ್ಲ ಆಪುಂಡು ನನ್ನ ಎಂಕಲ ಬಾಡಿಗೆ ರೂಮ್ ಬತ್ತು ಬುಡ್ದು ಎಂಕಲ್ನ ಜಾಗಡೆ ಎಂಕಲ್ಲ ಕುಲ್ಲುಬು ಆತಿ ಎನ್ನ ಪಾತಿರ ನುಮ್ಗಿಪ್ಪವೆ. ಅಭಿನಂದನೆಗಳು ಯಶೋಧ ಇವರಿಗೆ. ಈಗ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾಗಿರುವಂತಹ ಜಯಕರ್ ಶೆಟ್ಟಿ ಇವರಿಂದ. ಇವತ್ತಿನ ಸುಂದರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ಅದೇ ರೀತಿ ನಮ್ಮ ಕಾಳಜಿ ಫಂಡ್ ರಿಲೀಫ್ನ ಅಧ್ಯಕ್ಷರಾಗಿದ್ದುಕೊಂಡು ಗೌರವಾನ್ವಿತ ಶಾಸಕರು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ವಹಿಸಿ ಇವತ್ತು ಆಯ್ದ ಫಲಾನುಭವಿಗಳಿಗೆ ನಾವು ಪರಿಹಾರ ಧನವನ್ನು ವಿತರಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವ ವಹಿಸಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನದ ಜೊತೆಗೆ ನಾಯಕತ್ವ ಗುಣದೊಂದಿಗೆ ನಮ್ಮೆಲ್ಲರನ್ನ ಪ್ರೇರೇಪಿಸಿರುವಂಥ ನಮ್ಮ ಹೆಮ್ಮೆಯ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಫಲಾನುಭವಿಗಳಿಗೆ ಅನುದಾನವನ್ನು ವಿತರಣೆ ಮಾಡಿರುವಂಥ ನಮ್ಮ ಹೆಮ್ಮೆಯ ಸಚಿವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ MLC ಅವರಿದ್ದಾರೆ, ಪ್ರತಾಪ್ ಸಿಂಹ ನಾಯ್ಕ್ ಸರ್, ಅವರನ್ನು ಕೂಡ ಗೌರವದಿಂದ ವಂದಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಡಾಕ್ಟರ್ LH ಮಂಜುನಾಥ್ ಸರ್ ಅವರನ್ನು ಕೂಡ ಗೌರವದಿಂದ ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ 1 ವರ್ಷದಿಂದ ಕಾಳಜಿ ಫಂಡ್ನ ಸದಸ್ಯರಾಗಿದ್ದುಕೊಂಡು ಬೇರೆ ಬೇರೆ ಕಡೆಗಳಿಂದ ದೇಣಿಗೆ ಸಂಗ್ರಹ ಜೊತೆಗೆ ನಿರಂತರ ಮಾರ್ಗದರ್ಶನ ನೀಡಿರುವಂಥ ಎಲ್ಲ ಕಾಳಜಿ ಫಂಡ್ ರಿಲೀಫ್ನ ಸರ್ವ ಸದಸ್ಯರಿಗೂ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಯಶಸ್ಸಾಗಬೇಕಾದ್ರೆ ದಾನಿಗಳ ಪಾತ್ರ ಮಹತ್ತರ. 1 ರೂಪಾಯಿಯಿಂದ ಹಿಡಿದು ಲಕ್ಷಾಂತರವರೆಗೆ ದೇಣಿಗೆ ನೀಡಿದಂಥ ಎಲ್ಲ ದಾನಿಗಳನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಅವರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿರುವ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ, ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಹಾಗೆ ಪರಿಹಾರಧನ ಸ್ವೀಕರಿಸಿದ ಎಲ್ಲ ಫಲಾನುಭವಿಗಳಿಗೆ, ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟಂಥ ಮಂಜುನಾಥೇಶ್ವರ ಕಲಾಭವನದ ಆಡಳಿತ ಮಂಡಳಿಗೆ
ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೂ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಫಲಾನುಭವಿಗಳಲ್ಲಿ ಒಂದು ವಿನಂತಿ, ಪೂರ ಫಲಾನುಭವಿಲ್ಲ ನಿಕಲ್ನ ಕುರ್ಚಿಡ ಅಲ್ಪನೆ ಕುಲ್ಲೋಡು ಎಂಕಲ್ ಪುದರ್ ಮುಲ್ಲೆಪ್ಪ ಏರ್ಲ ಗಡಿಬಿಡಿ ಮಲ್ಪೊಡ್ಚಿ ಮುಲ್ಪನೆ ಬತ್ತದ ಚಕ್ಕನ ಕೊಣೋಡು ದಯದೀದ ನಿಕಲ್ ಏರ್ಲ ಇಲ್ಲಡೆ ಪೋಡ್ಚಿ 5 ನಿಮಿಷ ಈ ಕಾರ್ಯಕ್ರಮ ಮುಗಿಪ್ಪ ಎಂಕಲು ಪ್ರತಿಯೊರೆಗಲ ಚಕ್ ವಿತರಣೆ ಮಲ್ಪನಂಚಿತ ವ್ಯವಸ್ಥೆ ಮೂಲ ಮಲ್ಪ ಗೊಂದಲ ಮಲ್ತು ನೋಡ್ಚಿ ಅಲ್ಪನೆ ಕೊಲ್ಲೆ ಪುದರ್ಲೆತ್ಲೆಕ್ಕನೆ ಬತ್ತದ ಚಕ್ಕಲೇನೆ ಅಂದ್. ಸರಿ, ನಮ್ಮ ಕಾಳಜಿ ಸದಸ್ಯರು ದಯವಿಟ್ಟು ಸ್ವಲ್ಪ ಹೊತ್ತು ಕುಳಿತುಕೊಂಡು ನಮ್ಮ ಜೊತೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಳಜಿಯ ಸದಸ್ಯರೆಲ್ಲರೂ ಕೂಡ ದಯವಿಟ್ಟು ಸ್ವಲ್ಪ ಹೊತ್ತು ಕುಳಿತುಕೊಂಡು ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಿಮ್ಮ ಹೆಸರನ್ನು ನಾವು ಕರಿತೇವೆ, ದಯವಿಟ್ಟು ಬಂದು ಚೆಕ್ ಅನ್ನು ತಕೊಂಡು ಹೋಗಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಚೆಕ್ ಕೊಟ್ಟವರಿಗೆ ಯಾರಾದರೂ ನಿಮ್ಮ ಹೆಸರುಗಳು ಆಚೀಚೆ ಆಗಿದ್ರೆ ದಯವಿಟ್ಟು ನಮಗೆ ಅದನ್ನು ಕೊಡಿ, ನಾವು ಸರಿ ಮಾಡಿ ಕೊಡ್ತೇವೆ. ಗಡಿಬಿಡಿ ಮಾಡಬೇಡಿ, ಸೀದಾ ಹೋಗಬೇಡಿ. ಹೆಸರನ್ನ ಕರಿತೇವೆ. ಹೆಸರು ಕರೆದವರು ಯಾವುದೇ ಗೊಂದಲ ಮಾಡದೆ ನಿಧಾನವಾಗಿ ಬಂದು ಇಲ್ಲಿ ಚೆಕ್ ಅನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ರುಕ್ಮಯ್ಯ ಸನ್ ಆಫ್ ಕುಡುಪ ಇಂದಬೆಟ್ಟು. ರುಕ್ಮಯ್ಯ ಸನ್ ಆಫ್ ಕುಡುಪ ಇಂದಬೆಟ್ಟು. ಇಲ್ಲಿ ನಾನು ಮಾತನಾಡುವ ಬದಿಯಿಂದ ಮೇಲೆ ಬಂದು ಆ ಕಡೆಯಿಂದ ತಕೊಂಡು ಹೋಗಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಶರತ್ ಕೃಷ್ಣ ಪಡವೆಟ್ನಾಯರು ಇದನ್ನ ವಿತರಣೆ ಮಾಡಲಿಕ್ಕಿದ್ದಾರೆ. ಚೆನ್ನು ಸನ್ ಆಫ್ ಬೋರಾ ಇಂದಬೆಟ್ಟು. ಚೆನ್ನು ಸನ್ ಆಫ್ ಬೋರಾ ಇಂದಬೆಟ್ಟು. ಚೆನ್ನು ಸನ್ ಆಫ್ ಬೋರಾ